ಬಂಡಿ ಬಾಯಿಡು ಕಿಂಡಿಕೆ ಬಿಟ್ಟು ಉರ್ಕೊಂಡು ಅಮೃತದ ನೊರೆ ಪರಶುರಾಮ ಉಂಡು ಮಲ್ತಿ ನಾಗ ನಡಿತ ಭೂಮಿಡು ಇತ್ತು ಹೊರ್ತು ಕರಿದು ಪೋಯಿ ನಮ್ಮ ಹಿರಿಯಾರೆ ಬದುಕುದಿನ ಪೊರ್ಲುದ ತಾದಿನ ಕುಡುರ ನನೊರ ನೆಂಪು ಮನ್ಪುನ ತಿಂಗಳು ಜಾಲು ಜಪ್ಪರೆ ಆವಂದೆ ಬೊಲ್ಲ ಬರ್ಸದ ತಿಂಗಳು ಎಡ್ಡೆ ಕಜ್ಜಲೆಗ್ ಅಡ್ಡ ಬಾಕಿಲು ಒಯ್ತದು ಇಲ್ಲದ ತಡ್ಡೆದ ಉಲಾಯಿಡೆ ದಿನ ಕಲಿಪುಣಂಚಿತ್ತಿನ ತಿಂಗಳು ಬೆನ್ನಿ ಬೆಂದಿದು ಬಡವಾಯಿ ಜೀವಗ ಮಾನಾದಿಗೆದ ಸಾಂತ್ವನ ಕೊರ್ಪಿನಂಚಿತ್ತಿನ ತಿಂಗಳು ಈ ತಿಂಗೊಲ್ದ ಗಿಲ್ಮೆನು ಊರುಂಚಿ ಪಸರುಸಿನ ಪೆರ್ಮೆದ ಅಟ್ಟನೆ ಆಟಿದ ಪೊಲಬು ಬತ್ತಿಂಚಿ ವಿಣ್ಣೆರಿನು ಮಿತ್ತ ಚಾವಡಿಗಳೆಲ್ಲ ಬರಡು ಬಂದು ಎಂಕಲ್ನ ಸಂಘದ ಗುರುಕರ್ಲ ನಂಚಿತ್ತಿನ ಸಹಕಾರತ್ನ ಚಿತ್ತರಂಜನ್ ಬೆರ್ ಒಳ್ಳಾರ್ ಮೆರಡ ಕೇನೊಂದುಲ್ಲ ಅಜ್ಜುಡು ಪೊರ್ಲಾದು ತಿನಕು ಗಣಪತಿ ದೇವರಿನ ಸುಗಿಪುರಿಗುಳ್ಳೆರು ನಮ್ಮ ಸಂಘದ ಸಿಬ್ಬಂದಿ ಮಹಾಗಣಪತಿ 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 ಮನಸಾ ಸ್ಮರಾಮಿ ಮಹಾಗಣಪತಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿ महाकाव्यनाटकादि प्रियं मूषिकवाहनमूलका प्रियं महागणपतिं मनसा स्मरामि महागणपतिं शिवगिरिशिखराग्रे दिव्यपद्मासनस्थं वरदमभयहस्तं पापविध्वंसपादं सुजननिकरसेव्यं चारुकारुण्यनेत्रं कलिकलुषविनाशं नौमि नारायणाख्यं नौमि नारायणाख्यं नौमि नारायणाख्यं ವೈದಿಂಚಿ ಅರ್ತಿ ಬೀಳ್ತಿದ ವಿಣ್ಣರೆ ಆಟಿದ ಅರಗನೆದ ಗಮ್ಮತ್ತ ದೊಡ್ಡುಗು ತುಳುವೆರೆ ಇಲ್ಲ ಬಿತ್ತಿಲು ಬದುಕಿಂಚಿ ಕೊರ್ಲು ಪಿರಾಗದ ಕಷ್ಟಡು ಮಾತೆಲ್ಲ ನೆಂಪು ಮಂದದ ಆಟಿ ತಿಂಗುಲ್ದ ಪೊಲಗು ಪಂಡದಾದ ಬಂದ ತೆರೆಯನ್ನ ಈ ಪೊರ್ತುದ ಕಜ್ಜೆಗೆ ಸೇರಿಂಚಿ ಮಾತೆರೆಗ್ಲ ಉಡಲ್ ದಿಂಚಿದು ಎತ್ಕೊರೊಂದುಲ್ಲೆ ಬತ್ತಿ ಬಿಣ್ಣೆರೆಗೆ ಅರ್ತಿ ಬಿಡ್ತಿಡು ಎತ್ಕೊರಡು ಬಂದು ಈ ಕಚ್ಚಿದ ಗುರುಕರ್ಲು ಆಯ್ನಂಚಿನ ಸಹಕಾರತ್ನ ಚಿತ್ತರಂಜನ್ ಬೋಳರ್ ಬೆರಡಕ್ಕೆ ಏನೊಂದುಲ್ಲೆ ಗ್ರಾಮ ದೇವಿಯರಾಯನ ಸೂರ್ಯನಾರಾಯಣ ದೇವರು ಅಂಚನೆ ನಮ್ಮ ಗ್ರಾಮದ ದೈವ ಅಂದು ದೇವಿಯರ್ಲ ಇಂಚಿನ ವೈದ್ಯನಾಥನ ಸುಯಿತೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಪದತಲನು ಪತ್ತೊಂದು ಬೆಮ್ಮೇರು ಬೈದೇರ್ಲ ಎನ್ನವರಿಕೆ ಮಂತೊಂದು ಇನಿತ ಈ ಒಂಜಿ ಆಟಿದ ತಿಂಗೋಲು ಈ ಮರಿಯಾಲದ ಪುರ್ತುಡು ಆಟಿ ಪಂಡ ನನಗೆ ದುಂಬಪ್ಪ ಕಷ್ಟದ ದಿನಕುಲಿಗೆ ಆ ಕಷ್ಟದ ದಿನಕುಲೇಡು ನಮ್ಮ ಎಂಚೆ ದಿನೋದ್ಯತ್ವ ಇತ್ತ ಪಂಡದು ದುಂಬುದಕ್ಲೆ ಗೊತ್ತು ಪಿತ್ತದಕ್ಲೆ ಗೊತ್ತುಪ್ಪ ಅಂದು ಆನಿದ ದಿನೊಟ್ಟು ನಮ್ಮ ಇಲ್ಲಡು ತಿನಿಯರ ಬಂಗಾನಾಗ ಎಂಚಿನ ಅವಳು ಇಲ್ಲು ಬಿತ್ತಿಳ್ಳ ಆಯ್ನ ಎಂಜಿನ ತೆನಸುಂಡ ಐಟೇ ದಾದಾನ್ಲ ತೆನಸು ತಿಂಡಿ ತೆನಸು ಮತ್ತು ದಿನೊಂದಿತ್ತಿನ ಪೊರ್ತು ಅಂಡ ಇನಿ ಅವು ಇಲ್ಲಾಡು ಮನ್ಪೇರೆ ಅಥವಾ ಇಲ್ಲಾಡು ನಂಗೆ ನಾಡೊಂದು ಪೋಂಡ ಆ ತಿಕ್ಕಂದಿನ ಅಂಚಿನ ಪೊರ್ತು ಕೆಲವೊಂಜಿ ವಸ್ತುಲು ಅಂಚ ಅದು ಪುನಗ ಅಂಚಿನ ಈ ಪೊರ್ತುಡು ನಮ್ಮ ಸಿಬ್ಬಂದಿ ನಕಲು ಮಾತೆರ್ಲ ಸೇರಿದು ಅಕ್ಲನ ಇಲ್ಲಾಡು ಅಕ್ಲೇ ಬೇಪಾದ ಕನೈತೀನಿ ಅಂಚಿನ ಒಂಜಿಂಜಿ ಬಗೆತ ಒಂಜಿ ಇನಿ
ಮಾತಾ ಪಟ್ಟೊಂದು ಈ ಪತ್ತೊಂದು ಬರ್ತದೆ ಮಾತೆರ್ಲ ಪಟ್ಟು ತಿನ್ಪುನ ಒಂಜಿ ಪೊರ್ಲುದ ದಿನ ನಮ್ಮ ಕರಿನ 2 ವರ್ಷದಿಂಚಿ ಈ ಒಂಜಿ ಆಟಿದ ಒಂಜಿ ವಿಶೇಷವಾಯಿನ ತಿಂಡಿದ ಕಾರ್ಯಕ್ರಮವನ್ನು ನಮ್ಮ ಆಟಿದ ಒಂಜಿ ಪೊಲಬು ಬರ್ಪುನ ದಯಪಂಡ ಪೊಲಬುಂಡ ನನಗೆ ವಿಷಯ ತೆರಿಪವನ ಅಂಚಿನ ಪೊರ್ತುಗೆ ದಯಪಂಡ ಆಟಿದ ದಿನದ ಬಗ್ಗೆ ಇಂಚಿನ ತೆರಿಪವನ ಕೊಡ್ತು ಆತೆ ಅತ್ತು ಆಟಿದ ಬಂಡ ಐರ್ಲ ಮುಖ್ಯ ಕುಡುಂಜೆಂಚಿನ ಅನ್ನೋದು ಬಂಡ ನಾವು ಮಾತೆಲ್ಲ ಪೋಡಿನ ಹೆಂಚಿನ ಬಂಡ ಕಲ್ವೇರಿಗೆ ಓಡಿರು ಆಟಿದ ದಿನಟ್ಟು ಕಲ್ವೇರಿ ಜಾಸ್ತಿಗೆ ದಯಪಂಡ ಒಂಜಿ ರೀತಿಡು ತಿನಿಯರೆ ಬಂಗಾನಗ ಅಂಡ ಒಂಜಿ ರೀತಿಡು ಕಲ್ವೇರಿಗೆ ಮರ್ಯಾದ ಜೋರು ಬರ್ಸ ಬರ್ತಾನ ಅಂಡ ಕಂಡರೆ ಅಪ್ಪ ಎಡ್ಡೆ ಪೊರ್ತುಗೆ ಅಪ್ಪಗಾಂಡ ನಂಗೆ ಬೋಡಿ ತಿನ್ನ ಅಪ್ಪ ಎಂಜಿನ ಅಂತ ಬಂಡ ನಂಗೆ ಆಡಿದ ಸಮಯ ಎಂಜಿನ ಒಂಜಿ ತಿಂಡಿ ತನಸು ಅದರ ಗಿಡಮೂಲಿಕೆದ ಬಗ್ಗೆ ಗೊತ್ತು ಕೂಡ ಅವೇನು ತೆರಿಪಾಯರು ಬರ್ತದೆ ನಮ್ಮೊಟ್ಟಿಗೆ ಇರಿತ ಈ ಕಾರ್ಯಕ್ರಮಗಳು ಐತ ಬಗ್ಗೆ ಪೊಲಬುಣ್ ಕೊರಿಯರ ಬೈದಿನ ಹೆಚ್ಚಿನ ಕಾಂತಪಣ್ಣೆ ಮುಳುಲೇರು ಅವ್ರ ನಾಟ್ಯ ವೈದ್ಯರ್ಲ ಅಂದು ವಾಸ್ತು ತಜ್ಞರ್ಲ ಅಂದು ಆತ ಅತ್ತು ನಮ್ಮ ಸಂಘದ ಒಂಜಿ ಸದಸ್ಯರಲ್ಲ ಅಂದು ಈ ಸಂದರ್ಭಗಳು ಇನಿ ಈ ಕಾರ್ಯಕ್ರಮಗಳು ಅರೆ ನಮ್ಮ ಮಾತಿನ ಪರವಾದ ಮೋಕೇಡು ಎದುಕೊಂಡೊಂದಿಲ್ಲ ಇವರು ನಮ್ಮ ಸಂಘದ ನಿರ್ದೇಶಕರಾದ ಚಿಕ್ಕಿನ ಜಿ ಪರಮೇಶ್ವರ್ ಪೂಜಾರ್ಲು ಇವರು ಕಾಯ್ಪೂಲು ಕೊರತು ಎದುಕೊರಡು ಪಂದಕ್ಕೆ ಏನೊಂದುಲ್ಲೆ ಅಲ್ಲಗಾನೆ ಆಟದ ಕೊರತುಡು ನಂಗೆ ಜಿಂಜೆ ಜಾಗ್ರತೆ ಕೊಡು ನಮ್ಮ ಜಾಗ್ರತೆ ನಾವು ಮಂತಾಂಡ ನಮ್ಮ ಇಲ್ಲಡು ಕಲ್ವೇರು ಬರೆಯರು ನಮ್ಮ ಇಲ್ಲು ನಂಗೆ ಇನ್ನು ಬೆನ್ಪುಣ ಜಾಗಿ ನಮ್ಮ ಇಲ್ಲು ಆ ಇಲ್ಲಡು ಕಲ್ವೇರು ಬರೋದಿಲ್ಲಕ್ಕ ಅದರ ಏನೆಲ್ಲ ತೊಂದರೆ ಕೊರೋದಿಲ್ಲಕ್ಕ ನಾವು ಜಾಗ್ರತೆ ವಹಿಸೋದು ತಂಡ ಆ ರೀತಿ ನಮ್ಮ ಇಲ್ಲಡು ಜಾಗ್ರತೆ ರಿಪೋರ್ಟ್ ಬಂದ್ಬಿಡೇನ ಮಾಹಿತಿ ಕೊರ್ರೆ ಇನಿ ನಮ್ಮ ನಗರದ ಕಂಕನಾಡಿ ಗ್ರಾಮಾಂತರ ಪೊಲೀಸ್ ಠಾಣೆದ ASI ನಂಚಿನ ಸತೀಶ್ ಮೇಲ್ಬೈದ್ಯರು ಅರೆ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ರಮಣನ್ ಸಲೀಲ್ ಇವರು ಕಾಯ್ಪೂಲ್ ಕೊರತು ಎದುಕೊರಡು ಪಂದಕ್ಕೆ ಏನೊಂದುಲ್ಲೆ ಬಂದುಲೆ ಬುಧರ್ ಪಣ್ಣಾಗ ಕಾಂತಪಂಡೆ ಮಾಡ್ಯಾರ ಈಶ್ವರ ಪೂಜಾರರು ಅದನ್ನ ನಿಜವಾಗಿ ಬುಧಾರು ಈಶ್ವರ ಪೂಜಾರಿಂದ ಯಾರು ಪರಿಚಿತರು ಮಾತಾಡಿಲ್ಲ ಅಂಚೆನೆ ಈ ರೀತಿ ನಮ್ಮ ಈ ಅಡ್ಡಾನೆಡೆ ನಮ್ಮೊಟ್ಟಿಗೆ ವೇದಿಕೆ ಇಡಲೇರು ನಮ್ಮ ಈ ಒಂಜಿ ಸಂಸ್ಥೆದ ಮಾತು ಸಂಸ್ಥೆ ಟ್ರಸ್ಟದ ಅಧ್ಯಕ್ಷರಲ್ಲ ಅಂದು ನಂಗೆ ಮಾತೆಲ್ಲ ಮಾರ್ಗದರ್ಶಕಲ್ಲ ಅಂದು ಅಂಚೆನೆ ನಮ್ಮ ಈ ಒಂಜಿ ಸಂಘದ ಸ್ಥಾಪಕ ನಿರ್ದೇಶಕರಲ್ಲ ಆ ರೀತಿ ನಂಚಿನ ವಾಮನ್ ಕೆ ಮೇರೆ ವೇದಿಕೆ ಅರೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಎದುಕೊಂಡೊಂದಿಲ್ಲ ಇವರು ನಮ್ಮ ಸಂಘದ ನಿರ್ದೇಶಕರಾದ ಚಿತ್ರ ಚಂದ್ರಹಾಸ್ ಮರುಳಿ ಇವರು ಕಾಯ್ಪೂಲು ಕೊರದು ಎದುಕೊರಡು ಪಂದಕ್ಕೆ ಏನೊಂದುಲ್ಲೆ ಅಂಚೆನೆ ವೇದಿಕೆ ನಮ್ಮೊಟ್ಟಿಗಲ್ಲೇರು ನಮ್ಮ ಸಂಘದ ಒತ್ತು ಗುರುಕಾರಲ ಇನ್ನಿನ ನೇಮಿರಾಜ್ಮಿ ಮೇರೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಚಿತ್ರ ದಿವಾಕರ್ ಬಿಪಿ ಇವರು ಕಾಯ್ಪೂಲ್ ಕೊರದು ಎದುಕೊರಡು ಪಂದಕ್ಕೆ ಏನೊಂದುಲ್ಲೆ ಇನಿ ನಂಗೆ ಭಾರಿ ಒಂಜಿ ಖುಷಿತ ದಿನ ದಯವಿಂದು ಬಂಡ ನಮ್ಮ ಈ ಸಂಸ್ಥೆದ ಮಾತೃ ಸಂಸ್ಥೆ ಬ್ರಹ್ಮಶ್ರೀ ನಾರಾಯಣ ಪ್ರಕಾಶನ ಬಗ್ಗೆ ಚಾರಿಟೇಬಲ್ ಟ್ರಸ್ಟ್ ಕಲಿನ ಸುಮಾರು ವರ್ಷ ಬಾಡಿಗೆದ ಒಂಜಿ ಕೋಣೆ ಹಿಡಿತರು ಆ ಕೋಣೆ ಹಿಡಿದು ಈ ಕಟ್ಟಡ ಅನ್ನಾಗ ಇನಿ ನಮ್ಮ ಒಂಜಿ ತೀರ್ಥೊಂಜಿ ಇಲ್ಲಿಯ ಕೋಣೆ ಹಾಕಿ ಕೊಡ್ತಿತ್ತ ಆಂಡಲ ಅವರು ಎಲ್ಲಿಯ ಮಟ್ಟದ ವ್ಯವಸ್ಥೆ ನಮ್ಮದು ಹೆಚ್ಚಿನ ಸಾಧ್ಯ ಆಡ ಆಗ್ತದೆ ವ್ಯವಸ್ಥೆ ಮಾಡ್ತಿದ್ದ ಆಂಡ ದಾದ ಒಂಜಿ ಸೌಭಾಗ್ಯ ಇರಿತ ದಿನಟ್ಟು ಆ ಟ್ರಸ್ಟ್ಲ ಈ ಸೊಸೈಟಿ ಅಂಚೆ
ಸುಮಾರು 5 ಕೋಟಿದ ಬಿಲ್ಡಿಂಗ್ ಒಂಜಿ ಮುತ್ತುಂಡ ಆ ಟ್ರಸ್ಟ್ಗೆ ಸ್ವಂತ ನಿಲೆ ಆಪಣಕ್ಕಿನ ಕಾಲ ಕೊಡೋದು ಬೈದರು ಆ ಸ್ವಂತ ನಿಲೆ ಅವಳೊಂದಂಡ ಟ್ರಸ್ಟ್ ಬಂಡಿ ಕೂಡಲೇ ನಂಗೆ ಗೊತ್ತಾಪಡು ನಮ್ಮ ದನ ನಮ್ಮ ಬ್ಯಾಂಕದ ಉರಿದಿನೇ ಎಲ್ಲಿ ಮಟ್ಟದ ಕಾಣಿಕೆ ಅವ್ರಿಗೆ ಕೊಡೋದು ಅತರ ಜನಸಾಮಾನ್ಯ ಆಯ್ತು ಒಂಜಿ ಅಭಿಮಾನಿಗಳು ಅದರ ಹಿತೈಷಿಗಳು ಮಾತೆಲ್ಲ ಕೊಡ್ದು ಇನ್ನು ಟ್ರಸ್ಟ್ ಈತ ಸಮಯ ಕಾರಣ 20 ವರ್ಷದಿಂಚಿ ಮಾತೆಲ್ಲ ಸೇವೆ ಮತ್ತೊಂದು ಬೈತಂಡು ಆಂಡ ಆಯ್ತು ಒಂಜಿ ಅಭಿಮಾನಡು ನಮ್ಮ ಈ ಟ್ರಸ್ಟ್ ಆಯ್ತ ಸ್ವಂತ ನೆರಡು ಪಂಪನ ನಿಟ್ಟಡು ತನ್ನ ಹಿರಿಯಕಲ್ನ ನೆನಪು ನಿರಂತರವಾದ ಒರಿಯೋಡು ಪಂಪನ ನಿಟ್ಟಡು ಸುಲತ ಮೇರೆ ಅರ್ನ ಅಪ್ಪನ ಸುಖತ ಮೇರಿನ ಬುಧಾರಡು ಟ್ರಸ್ಟ್ಗೆ ಸುಮಾರು ಕೋಟಿ ಬಿಲೆಗಟ್ಟ ಸಾಧ್ಯತೆ ಜಾಗಗೆ ಕೋಟಿ ಬಿಲೆಗಟ್ಟೋ ನಮ್ಮ ಆ ಕೋಟಿ ಬಿಲೆಗಟ್ಟನ ಜಾಗನೇ ಇನಿ ನಮ್ಮ ಟ್ರಸ್ಟ್ಗೆ ಇನಿ ದಾನ ರೂಪಡನ್ನ ಅಮ್ಮನ ಬುಧಾರಡು ಕೊರಿಯರ್ ಬೈದೇರು ಆರು ವೇದಿಕೆ ಬರ್ಪುಜೇರು ಯಾರು ಕೊರ್ಪುನ ಗೊತ್ತಾಯಿಲ್ಲ ಅಲ್ಲಿಂದ ಮಂತೀರ ಆಂಡ ದಾದನ ಸೌಭಾಗ್ಯ ಯಾರಿಗೆ ನಮ್ಮ ಲಿಪ್ಪುನ ಯೋಗ ನಕ್ಕೊಂಡು ಅಂಚಾದ ಅರೆಲ್ಲ ನಮ್ಮ ಮಾತೆಲ್ಲ ಪರವಾದ ಅರನ ಕುಟುಂಬದ ಪರವಾದ ಪ್ರೀತಿಪೂರ್ವಕವಾದ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಇವರು ಕಾಯಿ ಪೂಲ್ ಕುರಿತು ಎದುಕೊಂಡು ಬಂದಕ್ಕೆ ಏನೊಂದಿಲ್ಲ ಅರ್ನೊಟ್ಟಿಗೆ ಅರ್ನ ಆತ್ಮೀಯರೈನ ಶ್ರೀಯುತ ಅರೆಗ್ಲ ಪೂಕೊಡು ಸ್ವಾಗತ ಮಾಡ್ಕೊಡು ಉದಾಹರಣೆ ಅಂಚೆನೆ ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ಕಂಕನಾಡಿ ಪೊಲೀಸ್ ಠಾಣದ ಕ್ರೈಮ್ದ ಪರಶುರಾಮ್ ಬೈದೇರು ಅರೆಗ್ಲ ಪೂಕೊಡು ಸ್ವಾಗತ ಮಾಡ್ಕೊಡು ಬೇರೆ ಸಂಘದ ನಿರ್ದೇಶಕರಾದ ಚಿತ್ರ ಗೋಪಾಲ್ ಎಂ ಇವರು ಪೂಕೊಡ್ದು ಎದುಕೊಂಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ ಪೊಲೀಸ್ ಸಿಬ್ಬಂದಿ ಆಗಿನ ನಟರಾಜ್ ಮೇರ್ ಬೈದೇರು ಅರೆಗ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಎದುಕೊಂಡೊಂದಿಲ್ಲ ಬೆಳಗ್ಗೆ ಸಂಘದ ಯಜಮಾನ ಚಿತ್ರ ಶ್ರೀಯುತ ವಿಶ್ವನಾಥ್ ಇವರು ಪೂಕೊಡ್ದು ಎದುಕೊಂಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ ಪೊಲೀಸ್ ಸಿಬ್ಬಂದಿ ಶ್ರೀಯುತ ಯುವರಾಜ್ ಮೇರ್ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದಿಲ್ಲ ಬೆಳಗ್ಗೆ ಸಂಘದ ಶಾಖಾಧಿಕಾರಿ ಸಚಿನ್ ಇವರು ಪೂಕೊಡ್ದು ಸ್ವಾಗತ ಸೌಡ ಬಂದಕ್ಕೆ ಏನೊಂದಿಲ್ಲ ಅಂಚೆನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪುನೀತ್ ಮೇರೆ ಹುಲೇರು ಬೈದೇರು ಅರೆಲ್ಲ ನಮ್ಮ ಸಂಘ ಟ್ರಸ್ಟ್ದ ಅಭಿಮಾನಿ ಅರೆಲ್ಲ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದಿಲ್ಲ ಅರೆಲ್ಲ ನಮ್ಮ ಸಂಘದ ಸಿಬ್ಬಂದಿ ಪೂಕೊಡು ಸ್ವಾಗತ ಮಾಡ್ಕೊಡು ಬೆಳಗ್ಗೆ ಸಂಘದ ಯಜಮಾನ ವಿಶ್ವನಾಥ್ ಇವರು ಪೂಕೊಡ್ದು ಸ್ವಾಗತ ಸೌಡ ಬಂದಕ್ಕೆ ಏನೊಂದಿಲ್ಲ ಅಂಚೆನೆ ಬೈದಿನಂಚಿನ ಮಾತ ನಮ್ಮ ಸಿಬ್ಬಂದಿ ವರ್ಗ ನಿರ್ದೇಶಕಿಯರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂಚೆನೆ ಅಕ್ಕಲ್ನ ಮಾತ ಇಲ್ಲದಗಳು ಕೆಲವರು ಬರೋದಿಲ್ಲಾರು ಬರೋದು ಮಾತಿರಲ್ಲ ಏನು ಪ್ರೀತಿಪೂರ್ವಕವಾದ ಎದುರ್ಕೊಂಡು ನಾನು ಈ ಒಂಜಿ ಧನ್ಯವಾದ ಪತ್ತಿಂಚಿ ಬಿಲ್ಲೆರೆನ ಮೋಕಿಡು ಎದುಕೊಂಡು ಚಿತ್ತಿನ ಸಂಘದ ಗುರುಕರ್ಲ ಆಯ್ನ ಚಿತ್ತಿನ ಸಹಕಾರತ್ನ ಚಿತ್ತರಂಜನ್ ಬೌಳಾರ್ ಬೆರೆಗಲ ಮೋಕಿಡು ಎದುಕೊಳ್ಳುವುದಿಲ್ಲ ಬೆರೆಗೆ ಸಂಘದ ಉಪಾಧ್ಯಕ್ಷರ ಆಯ್ನ ಚಿತ್ತಿನ ಯುವರಾಜ್ ಪಿ ಇವರು ಪೂಕೊರ್ದು ಕಾಯಿ ಪೂಲ್ ಕೊರ್ದು ಎದುಕೊಂಡು ಬಂದಕ್ಕೆ ಅನ್ನೋದಿಲ್ಲ ಅಂಚನೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವೆಲ್ಲರ ಮೊಟ್ಟುಗುಲೆ ಬೆರೆಗಲ ಪೂಕೊರ್ದು ಸ್ವಾಗತ ಸೌಡ ಬಂದು ಸಂಘದ ಲೆಕ್ಕಿಗೆ ರಾಯನ ಚಿಕ್ಕಿನ ಶ್ರೀಮತಿ ಶ್ವೇತಾ ಇವೆರಡಕ್ಕೆ ಏನೊಂದಿಲ್ಲ ಚಾವಡಿ ನೃತ್ಯ ಹಂಚುತ್ತಿನ ಬಿನ್ನೆರು ಈ ಕಜ್ಜಿನ ಕೊಂಬು ಅರಲ್ಪಾದು ಉದಿಪನ ಮಾಡ್ಕೊಡು ಬಂದು ಕೇಳೋದಿಲ್ಲ ನೆರೆಗೆ ಸೊಲ್ಮೆಲು
ಆಟಿದವದೊಬ್ಬಗೂ ಏರುತ್ತ ಬೆರಿಪುಡ ಅವಂಗೆ ಸೀಕ್ ಸಂಕಟಲು ಹೆಚ್ಚಿನ ಈ ಆಟಿ ತಿಂಗೊಳ್ಳು ದುಂಬುದ ಕಾಲಡು ಬಿತ್ತಲ್ದ ಮರ್ದು ಸಂಚಿಗಿನಿ ಆದಿತ್ತಡಿಗೆ ಇತ್ತೆ ಕ್ರಮೇಣ ಕಾಲ ಕರೆದು ಇಚ್ಚಿತ್ತಿ ಬಂದಿದ್ದ ಪದ್ಧತಿಲು ಅಲಿಯೊಂದು ಬೈದಡು ಇತ್ತೆಲ ಅಂಚಿತ್ತಿ ಕಟ್ಟನ ರಳವಾದು ಬರ್ಪಿನ ಚಿತ್ತಿನ ನಾಟ್ಯ ವೈದ್ಯರು ಅಂಚನೆ ಇನಿತ ತಮ್ಮನದ ಬಿನ್ನೇರು ಆಯನ ಚಿತ್ತಿನ ಕೆ ಈಶ್ವರ ಪೂಜಾರ್ಲು ಇಮೆರೆಗು ನಮ್ಮ ಸಂಘದ ಲೆಕ್ಕಡು ಮಾನಾದಿಗೆ ಮಲ್ಕೊಡು ಬಂದು ಚಾವಡಿಪುನ ಬಿನ್ನೆರಡ ಭಿನ್ನಾಪು ಮಲ್ತೊಂದುಲ್ಲೆ ದಿನಾಂಕ 27/7/1957 ಸುಪ್ರಭಾತದಲ್ಲಿ ಶ್ರೀಮಾನ್ ಗಂಗಯ್ಯ ಪೂಜಾರಿ ಮತ್ತು ಶ್ರೀಮತಿ ಗೋಪಿ ಪೂಜಾರ್ತಿ ದಂಪತಿಗಳ ಪ್ರಥಮ ಪುತ್ರರಾಗಿ ಜನಿಸಿದ ಶ್ರೀಯುತರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಮಂಜೆಯಲ್ಲಿ ಮುಗಿಸಿ ಹೊಟ್ಟೆಪಾಡಿಗಾಗಿ ಕೂಲಿಯನ್ನು ಅರಸುತ್ತಾ ಮುಂದೆ ಸಾಗಿ ಮೇಸ್ತ್ರಿಯಾಗಿ ಬಡ್ತಿಯನ್ನು ಪಡೆಯುವಲ್ಲಿ ಯಶಗಂಡರು. ದೇವಸ್ಥಾನ ಹಾಗೂ ನಾಗದೇವರ ಗುಡಿ ಮನೆ ವಾಸ್ತುಶಿಲ್ಪದಲ್ಲಿ ಪರಿಮಿತಿಯನ್ನು ಹೊಂದಿರುತ್ತಾರೆ. ವಂಶ ಪಾರಂಪರ್ಯವಾಗಿ ಬಂದಂತಹ ನಾಟಿ ವಿದ್ಯೆಯನ್ನು ತಂದೆಯಿಂದ ಮತ್ತು ಅಜ್ಜಿಯಿಂದ ಕರಗತ ಮಾಡಿದ ಈ ಸಾಧು ಸ್ವಭಾವಿ ಪ್ರಕೃತಿಯಲ್ಲಿ ದೊರೆಯುವ ರೋಗ ನಿವಾರಕ ಗಿಡಮೂಲಿಕೆಗಳಿಂದ ಸರ್ಪಸುತ್ತು, ಕೆಂಪು, ಕ್ಯಾನ್ಸರ್, ಜಾಂಡೀಸ್, ಕಂದೋಡಿ ರೋಗಗಳಂತಹ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡುವ ಇವರ ನಿಸ್ವಾರ್ಥ ಸೇವೆ ನಿಜಕ್ಕೂ ಸ್ಮರಣೀಯ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಮತ್ತು ಮಲೆನಾಡಿನ ಉದ್ದಗಲಕ್ಕೂ ಹೆಸರನ್ನು ಗಳಿಸಿದ ಈ ವೈದ್ಯರಿಂದ ಪರಮ ದಯಾಳುವಾದ ಜಗದೊಡೆಯನು ಅದೆಷ್ಟು ರೋಗಿಗಳಿಗೆ ನಾಟಿ ಚಿಕಿತ್ಸೆ ಮೂಲಕ ಜೀವದಾನ ನೀಡುವ ವಿಶೇಷ ಶಕ್ತಿಯನ್ನು ಈ ಸಾಧು ಸ್ವಭಾವದ ಜಾತ್ಯತೀತ ಮನುಷ್ಯನಿಗೆ ನೀಡಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಬಾಲ್ಯದಿಂದಲೇ ಯಕ್ಷಗಾನ ಕಲೆಯಲ್ಲಿ ಅಭಿರುಚಿಯನ್ನು ಹೊಂದಿರುವ ಇವರು ಮಲ್ಲೂರು ಶ್ರೀ ಈಶ್ವರ ಯಕ್ಷಗಾನ ಮಂಡಳಿಯಲ್ಲಿ ಗುರುಗಳಾದ ಪ್ರಕಾಶ್ ಚಂದ್ರ ಬಾಯರು, ಅನಂತ್ ಶೆಣೈ, BC ರೋಡ್ ಮಂಜುನಾಥ್ ಭಟ್ ಇವರಿಂದ ಸಂಗೀತ, ನೃತ್ಯ, ಚೆಂಡೆ, ಮೃದಂಗ ಹಾಗೂ ಯಕ್ಷಗಾನ ಕಲಾ ಮಂಡಳಿಯ ಸಂಸ್ಥಾಪಕರಾಗಿರುವ ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿ ಅಭಿನಂದಿಸಿವೆ. ದಿನಾಂಕ 30/5/2010 ರವಿವಾರ ಮಂಗಳೂರಿನ ಪುರಭವನದಲ್ಲಿ ಯುವಾರ್ಹಿ ಘಟಕ ಮಂಗಳೂರು ಇವರು ಅಪರೂಪದ ಸಜ್ಜನ ಸಾಧು ಸ್ವಭಾವದ ಶ್ರೀಯುತರನ್ನು ಬ್ರಹ್ಮಶ್ರೀ ಎಂಬ ಬಿರುದಿನಿಂದ ಗೌರವಿಸಿರುತ್ತಾರೆ. ಹಾಗೂ 1/11/2017 ನಡೆದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಇಂತಹ ಅಪರೂಪದ ಸಜ್ಜನ ಸಾಧು ಸ್ವಭಾವದ ಶ್ರೀಯುತರನ್ನು ಇಂದು ಅಂದರೆ 11/8/2024 ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ನಿಯಮಿತ ಪಂಡಿತ್ ಮಂಗಳೂರು ಇದರ ಆಟಿದ ಫಲವು ಶುಭ ಸಮಾರಂಭದಲ್ಲಿ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಸೇರಿರುವ ಸಮಸ್ತ ಜನರ ಮುಂದೆ ಸನ್ಮಾನ ಮಾಡಿ ಗೌರವಿಸುತ್ತಿದ್ದೇವೆ. ಪಡೆಯಿನ ಚಿತ್ತಿನ ಇನಿತ ಆಟಿದ ಪೊಲವುದ ಕಜ್ಜದ ಬಿನ್ನೆರಾಯಿನ ಕೆ ಈಶ್ವರ್ ಪೂಜಾರಿ ಇವರು ಆಟಿದ ಪೊಲವುದ ಬಗ್ಗೆ ರಟ್ಟು ಪಾತೆರಡು ಪಂದಕ್ಕೆ ಅನ್ನೋದಿಲ್ಲ. ಗ್ರಾಮ ದೇವರು ನಾರಾಯಣ ಗುರುಕುಲಗಳ ಅಂಚಿನ ಬ್ರಹ್ಮವೇದರಿರ್ತಾರೆ ಅಂತಕ್ಕಾದ ಮನಸಾರ ಸಗಿತೊಂದು ಈ ಮನುಷ್ಯಾಗ ಕನೊಟ್ಲ ನೆನಪಂದಿನಂಚಿನ ಕೆಲವು ಸಂದರ್ಭಗಳು ಬಂದು ಇನ್ನು ಕೋಡ್ ಹಿಡ್ದು ಇನ್ನಕ್ಕೆ ವಿಶೇಷ ಒಂದು ಪಂಥಗಳು ಅಂಚೆ ಈ ಆತ್ಮಶಕ್ತಿ ಈ ಲೆಪ್ಪೋಡು ನಂಡ ನೆಕ್ಕೆ ಈಶ್ವರ ಪ್ರೇರಣೆಂದೇ ಬಂತೇವೆ. ಈಶ್ವರ ಪ್ರೇರಣೆ ಅಲ್ಲಿ ಊಳ ನಡೆದಿದೆ ಅಂಚೆನ ಲೆದ್ದು ಎಂಕಿ ಮೂರು ಸನ್ಮಾನ ಹೊತ್ತಿದೆ ಎದುರು ಕುಲೊಂದು ಕೂಡ ಎನ್ನ ನೆಕ್ಕಿ ಫಲ ಅಂಚನೆ ಫಲಿತ ಅಂಗಡಿಯಲ್ಲ ಯಾರು ಪ್ರೀತಿದ ಸುಮ್ಮನೆ ಸಂದಾಗ ಎಡ್ವಕ್ಕ ಎತ್ತರದ ಈ ಚಾವಟ್ಟು ಮಿತ್ತ ಮನೆಟ್ಟು ಕುಳಿತಿನಂಚಿನ ಎಂಕ ಬುಧರ್ ಬಣ್ಣ ತೆಲಿ ಅಂತ ಹೇಳಿದ್ನಲ್ಲ ಅಕ್ಲೆಗ್ಲ ಪ್ರೀತಿದ ಸುಮ್ಮನೆ ಸಂದವನು ಈ ಆಟಿದ ಪೊಲಾಪು ಈ ಪೊಲಾಪುನ ಒಂದು ಎಂಚಿನ ಒಂದು ಸಾಧಾರಣದಾಗಲಿ ಏನಕ್ಕೆ ಗೊತ್ತುಪ್ಪಾರೆ ಹೆಂಚಿ ಪೊಲಾಪುನ ನೋಡ ಪರಿಚಯ ನೋಡ್ಬೇಡಿ ಪರಿಚಯ ನೋಡ ವರ್ಷ 16 ತಿಂಗಳು
అయితే ఆటిని మనకు ನಾವು ಭಾರಿ ಬಂಗದ ತಿಂಗೊಲ್ಲಂದು ಆಟಿನ మనకు ಆಜಿ ತಿಂಗೊಳಗು ಮರ್ದ ತಿಕ್ಕುಣ ತಿಂಗೊಲ್ಲಂದು ಮಾಡ್ತೇವೆ ಮರ್ದ ಎಂಚ ತಿಕ್ಕುಣಿ ನಮ್ಮ ಹಿರಿಯಗಳು ಗಾದೆ ಮಾಡ್ತೇವೆ ನಿಕ್ಕು ಬೋಡಾಪಿನಾಥ ಮರ್ದ ನಿನ್ನ ದಿಕ್ಕದ ಕೊಟ್ಟುಂಡು ಒಂದು ಕೊಂಚವು ನಿಕ್ಕ ಬೋಡಾಪಿನಾಥ ಮರ್ದ ನಿನ್ನ ಇಲ್ಲಡೆ ಬೋಡಾಪಿನಾಥ ಮರ್ದ ದಿಕ್ಕದ ಕೊಟ್ಟುಂಡು ದುಂಬು ಪರಬೆರೆಗೆ ಕೊಲ್ಪು ಬರುಂಡ ಒಂದು ತಾತ ಇದ್ದ ಕಂಚಿದಿಲ್ಲ ಅಂದು ಇತ್ತ ತಾತ ಇಂಚು ಒಂಜಿಲ್ಲಲ್ಲ ಜೋಗ್ಲಿಗೆ ಶೀತ ಅಂದ ತೆಮ್ಮ ಬತ್ತಂಡ ನಾ ಒಂದು ಹೋಮದ ಫಲತೆ ಮಲ್ಪೋದು ಏರೆಗಳ ನೀರು ಬೆಲ್ಲ ಹಾಕೊಂಡ ನಾ ಒಂದು ಬೆಲ್ಲ ಕೊರು ಒಂದೊಂದು ನೀರುಳ್ಳಿ ಕೊರಲ್ಲ ಅಂತ ಇತ್ತೆ ಹೋಮಲಜ್ಜಿ ತಾತ ಇಲ್ಲಜ್ಜಿ ಬೆಲ್ಲ ಲಜ್ಜಿ ನೀರುಳ್ಳಿ ಉಂಟು ಕಟ್ಕೊಂಡು ಇದೀನಿ ಇತ್ತೆ ಪೂರ ಇಲ್ಲ ಅಲ್ಲೂ ಬೆಲ್ಲ ಆ ಬೇಕಾದ ಈತ ಸಾಮಾನು ಚೀಪೇದ ರುಚಿ ಆಗುತ್ತ ಐದು ಮಾಡೋದು ಈ ಸಾಮಾನು ಎಲ್ಲ ಉಲ ದಿಕ್ಕದ ಕೊಟ್ಟು ಯಾಚಂಡ ಪಿತಾಯಿ ಬಿತ್ತಿಲ್ಲ ಬೋಲ ಅಂದು ಇತ್ತೆ ಬಿತ್ತಿಲ್ಲ ಪುನಃ ದೈತ ಗುರ್ತಾನೆ ಇತ್ತು ಪೂರ ಪೆಸಂತ ದೈ ಇತ್ತು ನಮ್ಮೆಲ್ಲ ತುಳಸಿ ಕಟ್ಟಿಡೊಂದು ತುಳಸಿ ದೈ ಉಂಡದ ಅನ್ನ ಆಟ ಸೊಗೆಂಚಿ ಗೋಲಂಬು ರುಚಿ ಊಳ ಇದು ಪೊಂಗರೆಂತ ಸಂದ ಜೋಗಲಿಗೆ ಒಳ ಸೀತ ಅಂತ ಪೊಂಗರೆ ತಪ್ಪು ಒಂದು ತಾರೀಕು ಗಂಟೆಗೆ ಮಾಡುವಂತೇಳಿ ಅಂದಕ್ಕೆ ನೀವು ಪುರ ಮಾಡ್ತಾರೆ ಅದ ಇಂಥ ಪುಂಜನಗಳಿಗೆ ಬೇಲೆ ನೆಚ್ಚಿ ಕುಳ್ಳುದು ಮೀನು ಮಲ್ಪೆಲ್ಲಜ್ಜಿ ತರಕಾರಿ ಮೂರಿ ಅಲ್ಲಜ್ಜಿ ಉಂಟು ಒಂದೇ ಮೂರು ಮುಖ ಕುಳ್ಳುದು ಕುಳ್ಳಿಚಿಂದಂಡ ಗಂಟು ಬೇನೆ ಒಂದು ಕುಳ್ಳು ನೀರು ಐಪೆರಜ್ಜಿ ಅದೇ ಸೊಂಟೊಡ್ದಿದ್ದು ಕೊಡಕೊಂಡ ಕೊಂದರೆಜ್ಜಿ ಕುಂಟರ್ದೆರಜ್ಜಿ ಹೂವುಲ ಈತ ಬೇಲೆ ಏರಿಗೆ ಕಮ್ಮಿ ಉಂಡ ಅವು 4 ಸರ್ತಿ ಎಲ್ಲ ಕುಳ್ಳುದಲ್ಲ ಹಾಕೋದು ಇದು ನನ್ನ ಕೈಕಾರಿಗೆ ಬೇಲೆ ದಿಕ್ಕುತ್ತದೆ ಈ 8 ತಿಂಗಳು ದುಂಬು ನಮ್ಮ ಹಿರಿಯಗಳು ಪುರ ಗುಜ್ಜೆ ನಾನು ಕಟ್ಬಿದ್ದೀನಿ ಅಂತೇಳಿ ಇತ್ತ ಗುಜ್ಜೆನೇ ಇದ್ದೀನಿ ಬೆಲಕಾಯಿ ತಿನ್ನು ಗುಜ್ಜೆಗೆ ಗುಜ್ಜೆ ತಿನ್ನು ಬೆಲಕಾಯಿ ತಿಂತಾರೆ ಮಾರ್ಗದ ಬರ್ತಾ ದುಂಬು ಇಲ್ಲಲ್ಲ ಅವನ್ನ ಯಾವಂದ ಕಿರಾಯ ಕೊನತೊಂದು ನಮ್ಮ ತಿನ್ನುವಂತ ನಿಜವಾದ ಈ ಬೆಲತ್ತೆರಡು ಉಪ್ಪುನಂಚಿನ ತಾಕತ್ತು ವಾ ಇರ್ನ ಅಂಗಡ್ದ ವಾ ವಸ್ತುಗಳಜ್ಜಿ ಉಂಡೆ ಬೆಲತ್ತೆರಡು ಉಪ್ಪುನಂಚಿನ ತಾಕತ್ತು ವಾ ತಿಂಡು ತೆನಸಡ್ಲಜ್ಜಿ ಇತ್ತೆ ತಿನ್ಪು ಜರಿಯಲ್ಲ ಆಟ ಅದನ್ನು ಪ್ರತಿಯೊಂದನ್ನು ನೀಟ ಬಾಳದ್ದು ಇವು ಅಂತೇಳಿ ಉಕ್ಕು ಗಜಕಾಯಿ ಕೂಂಜಿ ರಚ್ಚೆ ಐತಂಗೆ ರುಚಿಯೇ ಉಪಯೋಗೈತೆ ಏರ್ನಲ್ಲಿ ಉಂಡ ಏರ್ನ ಇಲ್ಲಲ್ಲ ಕುಕ್ಕು ಪೊಂಜಿ ನಾಲ್ ಅವಳ ಕಿರಾಯ ಕೊನ ದಿನ ಅದು ಈ ಇಂದೆಕ್ಲೇನ ಪುರ ತಿಂದದಾಗ ನಮ್ಮ ಶರೀರಕ್ಕೆ ಬೋಡಾಪುನತ್ತು ರಸಭರಿತವಾಯಿನಂಚಿನ ವಸ್ತುಗಳನ್ನು ಗುದ್ದಿಕೊಡು ಅವತ್ತಂದ ತೇವು ತಜಂಕ್ ಇಂಚಿನ ಮಾತ ವಸ್ತುಗಳನ್ನು ಮತ್ತು ತಿನ್ನೋಡು ಐಟು ನಂಗೆ 8 ತಿಂಗಳಿಗೆ ಬೋಡಾಪುನಂಚಿನ ವಸ್ತು ತಿಕ್ಕೊಂಡು ಪೂಂಬೆದ ಚಟ್ನಿ ಈತ ಪೂಂಬೆ ತಿನ್ಪೇನೆ ಉಯ್ತಕ್ಕಂಚು ಬೊಂಡ ಬರ್ತಾರೆ ಕರ್ಕ ಎಲ್ಲ ತಿನ್ಪೂಜೆರು ಬೊಂಡ ಬಂದಾರಂತ ಕರ್ಕ ತಿನ್ನೋಡಿಗೆ ದಯದು ನೋಡು ಉಲೈ ಕರ್ಲಡು ಪುಣಂಚಿನ ಆ ಪಾಮಜ್ಜಿ ಬತ್ತ ದಿನ ಬೋಡಂದಂತ ಕರ್ಕ ತಿನ್ನೋಡು ಬೊಂಡ ಬರಂತ ಅಂತ ಕರ್ಕ ತಿನ್ನೋಡಿಗೆ ದಯ ಕರ್ಲಡು ಪುಣಂಚಿನ ಕೆಸರು ಬೋಡಂದ ಇಂದೆಲ್ಲ ಹೋಗಿಂದ ಮಲ್ಪುಜ ಅವತ್ತಂದ ಮೂಡಿ ಈತ ಪರಿಚಯ ಮಾತ ಮಲ್ಪ ಕೊನತ್ತದೈತೆ ಅನ್ನತ್ತೆ ಸೇಮಯದ ಮನೆ ತುಂಬದ ಅಪ್ಲೈಗೆ ಮನೆ ತಡ್ಡಿ ಅನ್ನು ಸೇಮಯದ ಮನೆ ನೋಡ್ರೆ ಗೊತ್ತಿದ್ದು ಶೇಷಪ್ಪ ಎಂದಿತ್ತು ಸೇಮಯದ ಮನೆ ಅಂತ ಬಂದ್ರೆ ಅನ್ನ ಐದು ಹೊಡೆದು ಮನೆ ತಡ್ಡಿ ಓ ಅವಳೊಂದು ಮರ ಉಂಟು ಐಕೆಂಚ ತುರುಟೆಂಚ ಒಂದು ಬೇರೆ ಐಕೆ ಸಣ್ಣಯ ದಂಡೆ ಅಂತ ಮಾಡ್ತಾರೆ ಸಣ್ಣಯ ದಂಡೆ ಇಂದು ಓ ಕೈಪಲ್ಲೆಲ್ಲ ಅಂತ ಸಣ್ಣಯ ದಂಡೆ ಎಲ್ಲ ಅಂದಕ್ಕೆ ಇಂದೆಟ್ಟು ಪುಣ್ಣು 14 ಇಂದು ಉಪ್ಪುನೈತೆ ಅದಕ್ಕೆ ಸಣ್ಣಯ ದಂಡೆ ಇಪ್ಪತ್ತ ನುಪ್ಪುದ ಮರಾಯಿ ಕಲಾಸೆ ಸೇರು ಇಂದು ಪೂರ ಓಲನ ತುಯ್ಯರ ದಿಕ್ಕರಜ್ಜಿ ಆ ನುಗ್ಗುಗಳೇನು ತುಂಡಾಗ ಕೈ ಮುಕ್ಕಿ ಹೊಡು ನಮ್ಮವರು ನನ್ನ ಆ ಉದ್ದದ ಉಜ್ಜೇರಿನ ತುಂಡ ನನದ ಜೋಗುಳು ಅಂದ್ರೆ ಅವು ತುಂಬದಾಗಲ ಪೆಟ್ಟದ ಬೆತ್ತ ಅದು ಉಪ್ಪುಂಡು ಎಂಚ ನನ್ನದಾಗಲ ತಿಳ್ಕೊಂಡ ಅವು ಪೆಟ್ಟದ ಬೆತ್ತ ಅದು ಕೊಡು ತುಂಬದಾಗಲ್ಲ ನಾನು ಪಂಡ ಎಂಕಲ ಇಲ್ಲ ತುಂಬದ ಬೆತ್ತಲು ಕೊಡುತ್ತೆ ಅಜ್ಜರ್ನ ಉಜ್ಜೇರು
ಅದು ಉಜ್ಜೇರ ತುಳುಟು ಅಂಚನೆ ತಗೊಂಡು ಉಜ್ಜೇರ ತುಳುಟಿಗೆ ಹೋಯ್ತಲ್ಲ ಗೊತ್ತು ಬುದ್ಧಿ ಸೇಮ್ ಆಯ್ತವನಿ ಅಂಚನೆ ನಮ್ಮ ಈ ಐಟ್ಲ ಈ ಬಿರ್ವೇರ್ ಒಂದೊಂದು ಇಂಬರು ಈ ನನ್ನ ಮರ್ತ ಕೊರ್ಪುನಾರನ್ನು ಬಂಡೇರು ಮರ್ತ ಕೊರ್ಪುನಂಚಿನ ಯೋಗ್ಯತೆ ಉಪ್ಪುನ ಏರಿಯಗಂಡ ಈಶ್ವರ ದೇವರು ಬಿರುವ ಕೊಡ್ತೇರಿಗೆ ಅವಿನ ಕೊನತ್ತು ಕೊರಿಯರೆ ಕಾಡಿ ಹೊರಗಡ ಬಂತೇರಿಗೆ ತೂವ ನೆರೆಪೆ ಮುಗಿಯರಾಗ ತೂಪದೇರಿಗೆ ಈ ಮರ್ದನ ಕೊರ್ಪು ನೇರ್ತಾದೆ ಆ ವೈದ್ಯ ಹೋದು ವೈದ್ಯ ಬಿರುವೇನೆ ಸುರುಟೆ ಬಿರುವೇನೆ ನಮ್ಗೆ ಅಂಚ ಇನಿಕೋಡೆದ ಇಂದು ಹತ್ತು ಏತೋ ಸಾವಿರ ಕಟ್ಟಲೆ ಉರ್ಸೋದು ಮುಂದೆ ಇತಿಹಾಸವನ್ನು ನಮ್ಮದು ಇವೊಂದು ಜಾತಿ ಗೊತ್ತಾನೆ ಆಯ್ತು ಮುಖ ಒಬ್ಬರನ್ನ ತೂಪುನಂಚನ ಕಂಡು ಕೊಡ್ತೀನಿ ಬಿರುವರೆಗೆ ಉಳಾಯ್ತು ಹೋಗುಂಡು ಮಿತ್ರದ್ದು ಹೋಗ್ಕೊಂಡು ಈ ಮೂಜಿನ ಕನ್ನಡ ತೂಪುನ ಅಂಚನ ಅಂದರೆ ನಾನು ಬಿರುವಾಗ ಕೊಡ್ತೇನೆ ಈಶ್ವರ ದೇವಿ ನಮ್ಮ ದಿವಂತಿ ಜಾತಿ ಅಂದಂತೆ ಬೇರೆಗಳವೇನೊಂದು ಬರಾಬರಿ ನಮ್ಮ ಕೈಯಿಂದ ಅಪಾಯರಿಸಾದ ಈ ಮರ್ದಲೇನು ಅವೇನು ಮಂತ್ರಗಳು ಏನೇ ಕೊಡ್ತೀನಿ ಮಂತ್ರಗಳು ಏನು ಹೇಳ್ತೀನಿ ಅವಳ ಬಿರುವೆರಡಗೆ ಅವೇನು ನಮ್ಮ ದಿವಂತಿ ಜಾತಿ ಅಪಾಯರಿಸಾದೆ ನಿಕ್ಕದಾಗಿ ಆಗ ಕೊರಚೆ ಆಯ ಕೊರದು ಒಂದು ಇಲ್ಲ ಅಂತ ಬೊಕ್ಕರಾಗಿ ಹೋಯ್ತು ಕೊಡ್ಬೋದು ಒಂದು ಅಂದನ್ನ ಮಾತ್ರ ಅಂದನ್ನ ಬಂದ ಇದನ್ನೇ ಬಂದ್ಲೆ ಮರ್ದ ಮಂತ್ರೋಳಿತೀನಿ ಬಿರುವಾಡ ಅಂತ ಒಂದು ನೆಟ್ರು ಇತ್ತೆಲ್ಲ ಮರ್ದನ ಬಾಕಿದ ನೂತು ಕೊರಂಡ ಬಿರುವೆ 10 ಕೊರಂಡ ಯಾವನಿಗೆ ಅಂತ ಮರ್ದ ಇತ್ತ ಒಂದು ಮರ್ದ ಮಾಡ್ಕೊಡೋದು ಐತೆ ಆಟಿಸೋಕೆ ತಪ್ಪುದ ರಸ ಮೂರನೇ ಆಟಿದ ಅಮಾಸೆದಾನು ಪಾಲದ ಕೆತ್ತದ ಒಂದು ಕಸಾಯ ಪರ್ಪ ಬಾಕಿ ಸಮಯ ಇಟ್ಟು ಪೇರಿಜ್ಜ ಬಾಕಿ ಅಮಾಸೆದ ಪೇರಿಜ್ಜ ಇಟ್ಟು ಅಂತ ಆಟಿದ ಅಮಾಸೆದಾನೆ ದಾಳಿ ಬರೋದೊಂದಿಗೆಲ್ಲ ಗರುಡಪುರ ನೋಡ್ಲಿಕ್ಕೆ ಒಂದು ಹಿಂದೇನು ಜಾಗನ್ ತೂಪದೇರಿ ಶಿವಪುರ ನೋಡ್ಲಾಗನ್ ತೂಪದೇರಿ ಆ ರಸೊಟ್ಟು ಉಪ್ಪುನಂಚಿನ ವಸ್ತು ಅದಕ್ಕೆ ಏನು ಕೊಣತದ್ದು ಕೊಡ್ಬೇರೆ ನಮ್ಮ ಸಾಹಿತ್ಯದ ಪ್ರೇತಾತ್ಮ ಅಂತ ನಮ್ಗೆ ದೀಪನಂಚನ ಈ ನೀರು ತಗೊಂಡು ಬೊಟ್ಟೋಣ ನಮ್ಮ ಪ್ರೇತಾತ್ಮಗಂತ ಕೊಣದ ಇತರ ದೇವತೆಗಳು ಕೊಡ್ಬೇರ ಅಂಚನೆ ಆ ಮರಕ್ಕೆ ಕೊಣತದ ಆ ರಸೊಪ್ಪನೇನು ಕೊಣದ್ದು ಕೊರ್ಪುಣಂಚಿನ ಶಕ್ತಿನೊಪ್ಪನು ಅಮಾಸೆದ ದುಮಿನಾನಿ ಮಧ್ಯಾಹ್ನ ಬರ್ತಿರಿಗೆ ಅಡಿ ಆ ಮರ ತಗೊಂತಾರೆ ರಾತ್ರಿ ಅಡವೇನು ಕೊರತು ಅದು ಹೋಗ್ಬೇಕು ಅಂಚ ಪಾಲದ ಕೆತ್ತದ ಕಸ ಆಟಿದ ಅಮಾಸೆದನ್ನೇ ಬರಂಡ ಆ ಒಂಜಿ ವರ್ಷ ಬರ್ಪುಣಂಚಿನ ಸೀಕುಲು ಪೂರ ಸುಖಮಯ ಅಂತಾರೆ ಖಾಲಿ ಕಸ ಎತ್ತ ಇದು ಕರ್ಬಲ ಮಾಡೋಡು ಕಲ್ಲುಲ ಮಾಡೋಡು ಬೆಚ್ಚ ಅವರು ಇತ್ತ ಆಟಿದ ಅಮಾಸೆದ ಪಾಲದ ಮರ ಎಂಜ ಪರಬೇಟಕ್ಕೆ ಗೊತ್ತಾವು ಇತ್ತದಾಗ ನಾನು ಪಾರ್ಥ ಮರ ತಯಾರಿಸಿ ಮುಖ ನಮ್ಮ ತಿನುಪುನ ಲಂಜನೆ ತುಂಬ ತಂಜನೆ ತಿಂದು ಅಂತಾರೆ ಅಗ್ಲಿಗೆ ವಾ ಪಂಚಿಪೇನ ಲಜ್ಜಿ ವಾ ಅಂದು ಲಜ್ಜಿ ಇತ್ತ ಪುಂಜೋಗ್ಲಿಗ ಪೂರೆಗಳ ಸೂತಗಾನಗ ಪಂಚಿಪೇನೆ ದುಮ್ಮುದಗ್ಲೆ ಪಂಚಿಪೇನ ಅಂಡ ಅವಳೆ ದಿಗೆದು ಕೊಟ್ಟಿದ್ದೇನೆ ಎಂಚನ ಮರ್ತು ಇತ್ತೆಲ್ಲುಂಡವು ಅಂಚಿನವಳು ಅಂದ ಕೊಜಪ್ಪುಗು ಮೆತ್ತದ 2 ಚಮಚ ಪೊಡಿ ಬಾಡ್ತೀನಿ ಪರಡು ಕೊಜಪ್ಪುಗು ಅವನಿಗೆ 10 ನಿಮಿಷ ಇಟ್ಟು ಬಿಡೋರು ನಿಕ್ಕುಲ ಈಗ ಮರ್ದ ಮಲ್ಪೆರೆ ಬಯರಜ್ಜಿ ಎನ್ನ ಇಲ್ಲಲ್ಲ ಎನ್ನ ಮಗಲಿಗೆ ಲಂಚನೆ ಅವಂತಾನೆ ಯಾಕೆ ಮರ್ದ ಮಲ್ಪೆರೆ ಡಾಕ್ಟರ್ನಾಗಲಿ ಆಯ್ಕೆ ಮರ್ದಿಜ್ಜಿ ಕೊಜಪ್ಪುಗು 2 ಚಮಚ ಮೆತ್ತದ ಪೊಡಿ ಬಾಡ್ತು ಒಂಜಿ ಅರ್ಧ ಚಮಚ ಜೀರ್ತದ ಪೊಡಿ ಬಾಡ್ತು ಕಾಂಡೆ ಒಂದು 8 ದಿನ ಬರಲಿ ಕ್ಲೀನಾಗಿ ಹಿಂಗೆಲ್ಲ ಮಲ್ಪೆರೆ ಕುಡ್ಸೋತಾಗ್ತೈತೆ ಅಡಿಗೆ ಬಯರದ್ದು ಹೀಗೆಲ್ಲ ಮಾಡೋದು ಅಂತ ಯಾರ್ದಲ್ಲ ಮಾತೆ ನೆಟ್ಟು ವ್ಯತ್ಯಾಸ ತಪ್ಪು ಇತನದಂಡ ನಿಖಲೆ ಹಾಕೊಂಡು ಇತನೆಟ್ಟ ಪುರುಷತ್ವನ ನಿಖಲೆಗೆ ಪ್ರೀತಿದ ಸೌಮ್ಯದ ಸಂದರ್ಭ ನಮಸ್ಕಾರ ನಾಟಿ ವೈದ್ಯರ ಹೆಂಚಿನ ಶ್ರೀಯುತ ಕೆ ಈಶ್ವರ್ ಪೂಜಾರ್ಲಿಗೆ ಸೊಲ್ಮೆ ಸಂದ ಒಂದು ನನಗೆ ಸಂಘದ ಅನುಶಕ್ತಿ ಪತ್ರಿಕೆದ ಮಹಾಪೋಷಕರು ಅಂಚನೆ
ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ದಿಕ್ ಸ್ಥಳ ದಾನಿಯಾಯ ಚಿತ್ತಿನ ಎಂಕ್ಲ ನನೊಡ್ತಿ ಬಿನ್ನೆರು ಶ್ರೀಮತಿ ಸುಲತಾ ತಲ್ವರ್ ಇಮೆರೆಗ್ ವೇದಿಕೆ ಚಾವಡಿತ್ತಿನ ಬಿನ್ನೆರು ಅಂಚನೆ ಸಂಘದ ಗುರುಕರ್ಲು ಮಾನಾದಿಗೆ ಮನ್ಪೊಡು ಬಂದಕ್ಕೆ ಅನ್ನೊಂದಿಲ್ಲ. ಕ್ರೈಮ್ನವ್ರದ್ದೆಲ್ಲ ಹೇಳಬೇಕು, ಅದಕ್ಕೆ ಬೇಕಾಗಿ ಮತ್ತೆ ನಾವು ಈಗ ಹೇಳಿದ್ರು ಆಷಾಢ ಮಾಸದಲ್ಲಿ ಕಳ್ರೋದಂತೆ, ಕಳ್ರೋದ್ರೆ ನಮಗೆ ಪೊಲೀಸರಿಗೆ ಕೆಲಸ ಜಾಸ್ತಿ ಸ್ವಲ್ಪ, ಅದಕ್ಕೆ ಬೇಕಾಗಿ ಇನ್ನು ನಮ್ಮ ಕ್ರೈಮ್ನವರಿಗೆ ಬಂದಿದ್ದಾರೆ, ಅವರು ಸ್ವಲ್ಪ ಮಾಹಿತಿ ಕೊಡ್ತಾರೆ ಅಂತ ನಮ್ಮ ಈ ಕಾರ್ಯಕ್ರಮಡು ನನೋರಿ ಬಿನ್ನೆರಾಯನ ಚಿತ್ತಿನ ಕ್ರೈಮ್ ಡಿಪಾರ್ಟ್ಮೆಂಟ್ ಬೆತ್ತ ಪರಶುರಾಮ್ ಇವೆರು ಎರಡು ಪಾತೆರಡು ಕೇಳೋದಿಲ್ಲ. ಆಗಲೇ ಪೂಜಾರವರು ಮಾತಾಡಿದರು ನಾಟಿ ವೈದ್ಯದ ಬಗ್ಗೆ, ಯಾವ ರೀತಿ ಫುಡ್ ಇದೆ ಮತ್ತು ಆಗಿನ ಫುಡ್ಗೂ ಈಗಿನ ಫುಡ್ ವ್ಯತ್ಯಾಸ ಬಗ್ಗೆ ಅದು ಹೇಳಿದ್ರು. ಅವ್ರಿಗೂ ಕೂಡ ನಾನು ಮುಖ್ಯವಾಗಿ ಧನ್ಯವಾದ ಅರ್ಪಿಸ್ತೇನೆ. ಇಂದಿನ ನಮ್ಮ ಇಲಾಖೆಗೆ ಮುಖ್ಯವಾಗಿ ನಮಗೆ ಆಗಲೇ ಕೇಳಿಕೊಂಡು ಸರ್ ಸೈಬರ್ ಬಗ್ಗೆ ಮಾತಾಡಿ ಸ್ವಲ್ಪ ಅಂತ. ತಮಗೆಲ್ಲರಿಗೂ ಗೊತ್ತು, ಸೈಬರ್ ಹುಟ್ಕೊಂಡಿದ್ದೇ ನಮ್ಮಿಂದ. ಹೇಗೆ ನಮ್ಮಿಂದ ಅಂದರೆ, ನಮ್ಮಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಯಾವಾಗ ಹುಟ್ಕೊಳ್ತೋ ಆವಾಗ ಸೈಬರ್ ಪ್ರಕರಣಗಳು ಜಾಸ್ತಿ ಆದವು. ಇದಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ 2000ರಲ್ಲೇ ಅದನ್ನು IT ಆ್ಯಕ್ಟ್ ಅಂತ ತರ್ತದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ. ತಂದರೂ ಕೂಡ ನಾವು ಎಷ್ಟು ಜನ ನಾವು ಕಳ್ಕೊತಿದ್ದೀವಿ ದುಡ್ಡು ಅನ್ನೋದನ್ನು ನಿಮಗೂ ಸಾಮಾನ್ಯವಾಗಿ ಬರ್ತಾ ಇರುತ್ತೆ, ನಿಮ್ಮ ಫ್ರೆಂಡ್ಗಳು ಕಳ್ಕೊಂಡಿದ್ದಾರೆ. ಇದರಲ್ಲಿ ಏನಂದರೆ, ನನ್ನ ತಂದೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಏನು ಮಾಡ್ತಾನೆ, ಅನ್ಎಜುಕೇಟೆಡ್ ಇರ್ತಾರೆ ಕೆಲವೊಬ್ಬರು, ಅಂದರೆ ಅವಿದ್ಯಾವಂತರು, ಅವ್ರು ಕಲ್ತಿರೋದಿಲ್ಲ ಏನು ಕೂಡ. ಅವರ ಅಕೌಂಟ್ನಲ್ಲಿ 10 ಲಕ್ಷ ಇರ್ತದೆ, ಆ ಅಕೌಂಟಿಂದ ದುಡ್ಡು ಹೋಗೋದಿಲ್ಲ. ನಮ್ಮ ಅಕೌಂಟಲ್ಲಿ 5,000 ಇದ್ದರೂ ಕೂಡ ನಮ್ಮ ಅಕೌಂಟಿಂದ ಹ್ಯಾಕ್ ಆಗ್ತದೆ. ಅದು ಹೇಗೆ? ಯಾಕೆ ಹೇಳಿ? ಯಾಕಂದರೆ ಅವರು ಆ್ಯಂಡ್ರಾಯ್ಡ್ ಮೊಬೈಲನ್ನು ಯೂಸ್ ಮಾಡೋದಿಲ್ಲ, ಬಟ್ ತಮ್ಮ ಪರ್ಸನಲ್ ಏನು ಮಾಹಿತಿ ಇರ್ತದೆ ಅದನ್ನು ಯಾವುದನ್ನು ಅವರು ಹಂಚ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರ ದುಡ್ಡು ಸೇಫ್ ಆಗಿರುತ್ತೆ. ನಮ್ಮ ದುಡ್ಡು ಏನಾಗುತ್ತೆ, ಪ್ರತಿಯೊಂದಕ್ಕೂ ಹ್ಯಾಕ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವುಗಳೇನು ಮಾಡಬೇಕು, ನಮ್ಮ ಪರ್ಸನಲ್ ಡಾಟಾಗಳನ್ನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಏನಿರ್ತಲ್ಲ, ಆ ಇನ್ಸ್ಟಾಗ್ರಾಮ್ಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಡೇಟ್ ಆಫ್ ಬರ್ತು, ನೆಕ್ಸ್ಟು ನಮ್ಮ ಅಕೌಂಟ್ ಒಂದು ಹಾಕೋದಿಲ್ಲ, ಅದರ ಆಪ್ಷನ್ಸ್ ಇಲ್ಲ, ಡೇಟ್ ಆಫ್ ಬರ್ತ್ ಹಾಕ್ತೇವೆ, ಫೋನ್ ನಂಬರ್, ಇವೆರಡು ಸಿಕ್ಕರೆ ಸಾಕು ಆ ಹ್ಯಾಕರಿಗೆ. ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಡಾಟಾ ಕೊಟ್ಟಿದ್ದ ನನಗೆ, ನಾನು ಈಸಿಯಾಗಿ ಹ್ಯಾಕ್ ಮಾಡ್ಬೋದು ಅಂತ. ಅವಾಗ ಏನು ಮಾಡ್ತಾನೆ, ನಿಮ್ಮ ನಂಬರನ್ನು ಏನು ಮಾಡ್ತಾನಲ್ಲ, ಗೂಗಲ್ ಪೇ, ಫೋನ್ಪೇ, ನೀವೆಲ್ಲದಕ್ಕೂ ಕೊಟ್ಟಿರ್ತೀರಿ, ಅದನ್ನು ಅವ್ನು ಕ್ಯಾಶ್ ಮಾಡ್ತಾ ಹೋಗ್ತಾನೆ. ಈ ವ್ಯಕ್ತಿ ದಿನಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾನೆ, ಬ್ಯಾಂಕಿಗೆ ಎಷ್ಟು ದುಡ್ಡು ಅಮೌಂಟ್ ಹಾಕ್ತಾನೆ, ಎಷ್ಟು ದುಡ್ಡು ತೆಗಿತಾನೆ, ಅದನ್ನು ಇನ್ಫಾರ್ಮೇಷನ್ ತೊಗೋತಾನೆ. ಆವಾಗ ನಿಮ್ಮ ಮೇಲೆ ಫೋಕಸ್ ಮಾಡ್ತಾನೆ. ಫೋಕಸ್ ಮಾಡುವಾಗ ಏನು ಮಾಡ್ತಾನೆ, ನಿಮಗೆ ಒಂದು ಲಿಂಕನ್ನು ಹಾಕ್ತಾನೆ. ಮೊನ್ನೆ ನಮ್ಮಲ್ಲಿ ಒಂದು ಹಾಗೆ ಆಯಿತು, 90,000 ಫ್ರಾಡ್ ಆಯಿತು. ಅದು ಹೇಗಂದರೆ, ಅಮೆಝಾನಿಂದ ಅವನಿಗೆ ಒಂದು ಲಿಂಕ್ ಬರ್ತದೆ. ಲಿಂಕ್ ಬಂದಾಗ ಏನಾಗುತ್ತಪ್ಪ ಅಂದರೆ, ನಿಮಗೆ ಅಮೆಝಾನಲ್ಲಿ ನೀವು ಕೂತಲ್ಲೇ ದುಡ್ಡು ಮಾಡ್ಬೋದು ಅಂತ ಹಾಕ್ತಾನೆ. ಫಸ್ಟಿಗೆ ಹಾಕುವಾಗ ಅವನು ಒಂದು ಲಿಂಕನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದ್ಮೇಲೆ ಏನಾಗುತ್ತೆ, ಅವನಿಗೆ 2,000 ಕ್ಯಾಶ್ ಹಾಕ್ತಾನೆ ಅಲ್ಲಿಂದ. ಇದು ಹೇಗಂದರೆ, ಸೈಬರ್ ಹ್ಯಾಕು ಚಿಕ್ಕ ಮೀನನ್ನು ಬಿಟ್ಟು ನಿಮ್ಮ ದೊಡ್ಡ ಮೀನನ್ನು ಬಲೆ ಹಾಕ್ಕೊಳ್ಳೋದು ನಿಮಗೆ. ಅದೇ ಥರ ಇದು. ಆಗ ಯಾಕೆ ಅವರು ಹೋಗ್ತದೆ, ಅವನು ಅಮೌಂಟ್ ಹಾಕ್ತಾ ಹೋಗ್ತಾನೆ. ಅವನಿಗೆ ಫಸ್ಟಿಗೆ 2,000 ಹಾಕ್ತಾನೆ, ಅವನಿಗೆ 4,000 ರೀಫಂಡ್ ಮಾಡ್ತಾನೆ ಅವನು, ಆ ಕಡೆಯಿಂದ ಹ್ಯಾಕ್ ಮಾಡೋನು. ಆಮೇಲೆ 10,000 ಹಾಕ್ತಾನೆ, ಅವನಿಗೆ 20,000 ಹ್ಯಾಕ್ ಮಾಡ್ತಾನೆ. ಇವನೇನು ಮಾಡ್ತಾನೆ, ಒಮ್ಮೆ ಅಮೌಂಟನ್ನು ಅಂದರೆ 50,000 ಒಮ್ಮೆ ಹಾಕ್ತಾನೆ. 50,000 ಹಾಕಿದ ಮೇಲೆ ಅವನಿಗೆ ಅನಿಸುತ್ತೆ, ಓಕೆ ಇವ್ನು ಕೊಟ್ಟಿದ್ದು 20,000ಕ್ಕೆ 50,000 ಬರ್ತಲ್ಲ, ಹಾಗಾಗಿ ಅವನು ಟೋಟ್ಲಿ ಏನು ಮಾಡ್ತಾನೆ, ಆ ದುಡ್ಡನ್ನು ಅವನು ಅಕ್ಯುಪೈ ಮಾಡ್ಕೊಂಡ್ಬಿಡ್ತಾನೆ. ಪುನಃ ಹೋಗೋದು ಅವನೆಲ್ಲ ಬರ್ತಾನೆ, ನೇರವಾಗಿ ನಮ್ಮ ಹತ್ರ ಬರ್ತಾನೆ. ಇಲ್ಲಿ ಮಾಡಿದವ್ರು ತಪ್ಪು ಯಾರು, ನೀವು.
ಅದರಲ್ಲಿ ನಾವೇನು ಮಾಡಬೇಕು ಅದನ್ನು ಸರ್ಚ್ ಮಾಡಲಿಕ್ಕೆ ಹೇಳೋದು. ನಾವು ಇಂಥದೇ ಒಂದು ಕೇಸಲ್ಲಿ ನಾವು ಜೈಪುರ್ ಹೋಗಿದ್ದೀವಿ. ಜೈಪುರ್ ಹೋದಾಗ ಅಲ್ಲಿ ಏನಾಗಿತ್ತಂದರೆ ಫಸ್ಟು ಮೇನ್ ಹ್ಯಾಕರ್ ಇರ್ತಾನೆ. ಮೇನ್ ಹ್ಯಾಕರ್ ಏನು ಮಾಡ್ತಾನೆ ಅಂದರೆ ಅವನು ನಿಮ್ಮಿಂದ ಅಮೌಂಟನ್ನು ಕಿತ್ಕೊಂಡ್ಬಿಡ್ತಾನೆ. 50,000 ಕಿತ್ಕೊಂಡು ಏನು ಮಾಡ್ತಾನಂದರೆ ಅವ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾನೆ. ನಿಮ್ಮ ದುಡ್ಡನ್ನು ಮತ್ತೊಬ್ಬರಿಗೆ ಏನು ಹ್ಯಾಕ್ ಮಾಡಬೇಕಂತ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾನೆ ದುಡ್ಡನ್ನು. ಆವಾಗ ನಿಮ್ಮ ಮೇನ್ ದುಡ್ಡು ಆ ಹ್ಯಾಕರಿಗೆ ಹೋದಂಥ ದುಡ್ಡು ಏನಾಗುತ್ತಂದರೆ ಆ ದುಡ್ಡು ಬೇರೆಯವ್ರು ಡಿಸ್ಟ್ರಿಬ್ಯೂಟ್ ಆಗ್ತದೆ. ಬೇರೆ ಡಿಸ್ಟ್ರಿಬ್ಯೂಟ್ ಆದಾಗ ಅದು ಮೇನ್ ಹ್ಯಾಕರ್ ಹತ್ರ ಇರೋದಿಲ್ಲ ದುಡ್ಡು. ನಿಮ್ಮ ದುಡ್ಡು ಯಾರ ಹತ್ರ ಇರ್ತದೆ, ಅವನೇನು ಬೇರೆಯವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಅವ್ರ ಹತ್ರ ಇರ್ತದೆ. ನಮಗೆ ಸಿಕ್ಕವ್ರು ಯಾರು, ನಿಮಗೇನು ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ಲ ಅವನು ಸಿಕ್ಕ ನಮಗೆ. ಅವನು ನೇರವಾಗಿ ಇನ್ವಾಲ್ವ್ ಇಲ್ಲ. ನೇರವಾಗಿ ಇನ್ವಾಲ್ವ್ ಆದವ್ರು ಯಾರು, ಫಸ್ಟ್ ಹ್ಯಾಕರ್ ಏನಿರ್ತಾನಲ್ಲ ಅವನು ನೇರವಾಗಿ ಇನ್ವಾಲ್ವ್ ಇರ್ತಾನೆ. ಇಂತಹ ಸಾಕಷ್ಟು ಪ್ರಕರಣಗಳು ಸುಮಾರು ಗೊತ್ತಿಲ್ಲ ನಿಮಗೆ, ನಮ್ಮಲ್ಲಿ SENPS ಅಂತ ಇದೆ, ಅದರಲ್ಲಿ ಸುಮಾರು 5 ಕೋಟಿ ಫ್ರಾಡ್ ಆದವರಿದ್ದಾರೆ. 5 ಕೋಟಿ. ಮೊನ್ನೆ ಒಬ್ಬರು ಬಂದಿದ್ದರು, ಬ್ಯಾಂಕ್ ಹೆಸರು ಹೇಳೋದು ಬೇಡ, ಬ್ಯಾಂಕ್ ಅನ್ನೋದೇ ಅವರು ಅಕೌಂಟೆಂಟು. ಅವರಿಗೆ ಸಂಬಳ ಎಷ್ಟಂದರೆ 1,50,000 ಸಂಬಳ ಅವರಿಗೆ. ಅವರು ಇದೇ ಥರ ಹ್ಯಾಕಲ್ಲಿ ಕಳ್ಕೊಂಡಿದ್ದು ಎಷ್ಟಂದರೆ 6 ಲಕ್ಷ ಕಳ್ಕೊಂಡಿದ್ದಾರೆ. ಸೊ ಅವ್ರು ಬ್ಯಾಂಕರು, ಅವರಿಗೆಲ್ಲ ಮಾಹಿತಿ ಗೊತ್ತಿರ್ತದೆ, ಆದರೂ ಅವ್ರು ಕಳ್ಕೊತಾರಂದರೆ ಸಾಮಾನ್ಯ ಜನರು ಕಳ್ಕೊತಾರೆ. ಅದರಲ್ಲಿ ಏನೂ ತೊಂದರೆ ಇಲ್ಲ. ಅವ್ರಿಗೆ ಸಾಮಾನ್ಯವಾಗಿ ಜನರಿಗೆ ಗೊತ್ತೇ ಆಗಲ್ಲ, ಕಳ್ಕೊತಾರೆ. ಹಾಗಾಗಿ ನೀವೇನು ನಿಮ್ಮ ಪರ್ಸನಲ್ ಡಾಟಾಗಳಿರ್ತಾವಲ್ಲ, ಯಾವುದೇ ಬ್ಯಾಂಕ್ಗಳಾಗಲಿ, ಬ್ಯಾಂಕ್ ನೇರವಾಗಿ ನಿಮ್ಮನ್ನು ಕೇಳ್ತದೆ, ನೀವು ಬಂದು ಕೊಡಿ ಅಂತ ಕೇಳ್ತಾರೆ. ಯಾರು ಬ್ಯಾಂಕ್ದವರು ಫೋನ್ ಮಾಡಿ ಕೇಳೋದೇ ಇಲ್ಲ. ಇದು RBI ರೂಲ್ಸೇ ಇದೆ. RBI ರೂಲ್ಸ್ ಏನಂದರೆ ಯಾವುದೇ ಪರ್ಸನಲ್ ಡಾಟಾಗಳನ್ನು ಆ ಬ್ಯಾಂಕರಿಗೆ ನೀವು ಕೇಳ್ತೀರಂದರೆ, ಗ್ರಾಹಕರಿಗೆ ನೀವು ಕೇಳ್ತೀರಂದರೆ ಫೋನ್ ಮುಖಾಂತರ ಆಗಲಿ, ಮೇಲ್ ಮುಖಾಂತರ ಆಗಲಿ, ವಾಟ್ಸಪ್ ಮುಖಾಂತರ ನೀವು ಕೇಳೋದೇ ಇಲ್ಲ. ನೀವು ಬಂದು ನೇರವಾಗಿ ನೀವು ಬ್ಯಾಂಕಲ್ಲೇ ಕೊಡಿ ಅಂತ ಕೇಳ್ತಾರೆ. ಮತ್ತೊಂದು ಏನು ಸಿಚುವೇಶನ್ ಅಂದರೆ, ನೀವು ಏನು ಶಾಪಿಂಗ್ ಮಾಡ್ತೀರಲ್ಲ, 10-15 ಸಾವಿರನೋ 1 ಲಕ್ಷನೋ ಶಾಪಿಂಗ್ ಮಾಡುವಾಗ ಆ ಹ್ಯಾಕರ್ ನಿಮಗೆ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿ ನಿಮಗೆ ಕೇಳ್ತಾನೆ, ಮೇಡಮ್ ನೀವು ಇವತ್ತು 1 ಲಕ್ಷ ಶಾಪಿಂಗ್ ಮಾಡಿದಿರಿ, ಹಾಗಾಗಿ ನಿಮ್ಮ ಸ್ವಲ್ಪ ಟ್ರಾನ್ಸಾಕ್ಷನಲ್ಲಿ ಪ್ರಾಬ್ಲಮ್ ಆಗಿ ನಿಮ್ಮ ಕಾರ್ಡು ಬ್ಲಾಕ್ ಆಗಿದೆ. ಸುಮ್ಮನೆ ಮಾಡೋದು ಅವನು, ಬ್ಯಾಂಕ್ನವನಲ್ಲ, ಹ್ಯಾಕರ್ ಮಾಡೋದು. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ನಾಳೆಯಿಂದ ನಿಮ್ಮ ATM ಸ್ಟಾರ್ಟ್ ಆಗೋದಿಲ್ಲ, ಹಾಗಾಗಿ ನೀವು ನಮಗೆ ಏನು ಮಾಡಿ ಇನ್ಫಾರ್ಮೇಷನ್ ಕೊಡಿ ಅಂತ ಮಾತಾಡ್ತಾನೆ. ಮಾತಾಡೋದು ನಾವೇನು ಮಾಡ್ತೇವೆ, ಹೌದಲ್ಲ ಮರೆ ನನಗೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ನಾಳೆ ಅಂದ್ಕೊಂಡು ನಾವೇನು ಮಾಡ್ತೀವಿ, ATM ಪಿನ್ ಕೊಡ್ತೀವಿ, ATM ನಂಬರ್ ಕೊಡ್ತೀವಿ, ಎಲ್ಲ ಕೊಟ್ಟಾಗ ಈಸಿಯಾಗಿ ಸಿಗ್ತದೆ ಅವನಿಗೆ. ಆವಾಗ ಅದೇನಾಗುತ್ತೆ, ಹ್ಯಾಕ್ ಆಗ್ತದೆ. ಸೊ ಹಾಗಾಗಿ ನೀವು ಇಂಥದ್ರಲ್ಲಿ ಏನಾದರೂ ಸಿಲ್ಕೊಂಡ್ರೆ ನೀವೇನು ಮಾಡಬೇಕಂದ್ರೆ ಫಸ್ಟು ಕಾಲ್ ಮಾಡಬೇಕು. ನೀವು 193 ನೀವು ಕಾಲ್ ಮಾಡಿದರೆ, 1930 ನೀವು ಕಾಲ್ ಮಾಡಿದರೆ ನಿಮ್ಮ ಹೋದಂಥ ದುಡ್ಡು 1 ಅವರ್ನಲ್ಲಿ ನೀವು ಕಾಲ್ ಮಾಡಿದರೆ ನಿಮ್ಮ ಹೋದಂಥ ದುಡ್ಡನ್ನು ನಾವೇನು ಮಾಡ್ತೇವೆ ಅಂದರೆ ಅದನ್ನು ಡ್ರಾಪ್ ಮಾಡಿಸ್ತೇವೆ. ಅವನ ಅಕೌಂಟಿಗೆ ಹೋದರೂ ಕೂಡ ಅದನ್ನು ಡ್ರಾಪ್ ಮಾಡ್ತೇವೆ 1 ಅವರಲ್ಲಿ. ಅದು ಗೋಲ್ಡನ್ ಅವರ್ ಅಂತ ನಿಮಗೆ ಮಾಹಿತಿ. ಪೊಲೀಸರಿಗೆ ನೀವು ಆವಾಗಲೇ ನೀವು ಜಸ್ಟ್ ಫೋನ್ ಮಾಡಿಬಿಡಿ. ಯಾವ ಮೊಬೈಲಿಂದ ನಿಮಗೆ ಹ್ಯಾಕ್ ಆಗಿರ್ತದಲ್ಲ ಆ ನಂಬರ್ ಕೊಡಿ, ಮತ್ತು ನೀವು ನಿಮ್ಮ ಮೊಬೈಲ್ ಫೋನಿಂದಾಗಿ 1930 ನೀವು ಕಾಲ್ ಮಾಡಿದರೆ ಆ ಹೋದಂಥ ದುಡ್ಡನ್ನು ನಾವೇನು ಮಾಡ್ತೇವೆ ಅಂದರೆ ಡ್ರಾಪ್ ಮಾಡ್ತೇವೆ. ಮತ್ತು ನೀವು ಕಂಪ್ಲೇಂಟ್ ಕೊಟ್ಟು ಮತ್ತೆ ಅದನ್ನು ಪ್ರೊಸೀಜರ್ ಮೂಲಕ ನಿಮ್ಮ ಹಣ ನಿಮಗೆ ಸಿಗ್ತದೆ. ಅದು ಗೋಲ್ಡನ್ ಅವರು. ಇದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ಮತ್ತು ನಿಮ್ಮವ್ರಿಗೆ ಕೂಡ ಹೇಳಿ ಅದನ್ನು. ಮತ್ತು ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಇದರಿಂದ ಫ್ರಾಡ್ ಆಗುತ್ತಂದರೆ ಮಂಗಳೂರೇ ಉಜಿರೆ ಅವರೊಬ್ಬ ಲೇಡಿ, ಆ ಹುಡುಗಿ ಏನು ಕಲ್ತಿಲ್ಲ ಅಂದರೆ MSc ಫಿಸಿಕ್ಸು ಅವಳು ಹೇಗೆ ಮೋಸ ಆಗಿ ಕೊಲೆ ಆಗ್ತಾಳೆ. ಅವಳು ಹೇಗೆ ಕೊಲೆ ಆಗ್ತಾಳೆ ಅಂದರೆ, ಯಾಕಂದರೆ ಸೈಬರಲ್ಲಿ ಯಾವ ಥರ ನಿಮಗೆ ಹ್ಯಾಕರ್ ಮಾಡಿ ನಿಮ್ಮನ್ನು ಫುಸ್ಲಾಯಿಸಿ ಯಾವ ಥರ ಯೂಸ್ ಮಾಡ್ಕೋತಾರಂತ ಹೇಳೋದು ಒಂದು ಉದಾಹರಣೆ. ಉಜಿರೆ ಹುಡುಗಿ, ಹೆಸರು ಹೇಳೋದು ಬೇಡ, ಆ ಹುಡುಗ ಗುಲ್ಬರ್ಗದವನು. ಇಬ್ಬರು ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಗ್ತಾರೆ. ಕೊಟ್ಟಿರ್ತೀವಿ ನಾವು, ನಂಬರ್ ಕೊಟ್ಟೇ ಬಿಟ್ಟಿರ್ತೀವಿ, ಫೇಸ್ಬುಕ್ ಫ್ರೆಂಡ್ ಕಳಿಸ್ತಾರೆ. ಕೆಲವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ದು ಏನು ಮಾಡ್ತಾರೆ ಅಂದರೆ, ಯಾರು ನಮಗೆ ಪರಿಚಯಿಸ್ತಿರ್ತಾರಲ್ಲ ಅವ್ರಿಗೆ ನಾವು ಫ್ರೆಂಡ್ ಮಾಡ್ಕೊಳ್ಳಲ್ಲ. ಯಾಕೆ ಹೇಳಿ, ನಮ್ಮ ಡಾಟಾಗಳು ಅಥವಾ ನಾವು ಏನು ಫೋಟೋ ಹಾಕ್ತೀವಿ ಅದೆಲ್ಲ ಶೇರ್ ಮಾಡ್ತಾರೆ, ಅವ್ರಿವ್ರಿಗೆ ಹೇಳ್ತಾರಂತ. ಯಾರು ನಮಗೆ ಪರಿಚಯಿಸ್ತಿರೋದಿಲ್ಲ ಅವ್ರನ್ನ ನಾವು ಫ್ರೆಂಡ್ ಮಾಡ್ಕೋತೀವಿ. ನಾವು ಕೆಳಗೆ ಹಾಕೇ ಬಿಡ್ತೀವಿ, ಮೊಬೈಲ್ ನಂಬರ್ ಕೊಟ್ಟೇ ಬಿಟ್ಟಿರ್ತೀವಿ. ಆ ಹುಡುಗ ಏನು ಮಾಡಿದ ಅಂದರೆ, ಇವಳಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಏನು ಮಾಡಿದ, ಅವಳನ್ನು ಕ್ಯಾಚ್ ಮಾಡ್ಕೊಂಡ ಫಸ್ಟು. ಮತ್ತು ಅಂದರೆ ಫ್ರೆಂಡ್ ಇವಳು ಎಕ್ಸ್ಪೆಕ್ಟ್ ಮಾಡಿಕೊಂಡು ನಂತರ ಇಬ್ಬರ ನಡುವೆ ವಹಿವಾಟ ನಡೀತು, ಚಾಟಿಂಗ್ ನಡೀತು, ಎಲ್ಲ ನಡೀತು. ಕೊನೆಯಲ್ಲಿ ಆ ಹುಡುಗ ಏನು ಮಾಡಿದ, ಅವನು ಫಾಲ್ತು ಹುಡುಗ, ಅವನು ಒಳ್ಳೆ ಫೋಟೋ ಹಾಕಿದ ಹುಡುಗಿಗೆ ಫೋಟೋ ಆದರೆ ಆ ಹುಡುಗಿ ಇಂಪ್ರೆಸ್ ಆಗಿ ಅವಳಿಗೆ ಏನು ಮಾಡ್ತಾಳಂದ್ರೆ ಅಲ್ಲಿ, ಆಯಿತು ನೀವು ಮಂಗಳೂರಿಗೆ ಬನ್ನಿ ಅಂತ ಕರ್ಸ್ಕೊಂಡ್ಲು. ಇಲ್ಲಿಂದ ಗುಲ್ಬರ್ಗ ಹುಡುಗನಿಗೆ ಮಂಗಳೂರು ಕರ್ಸ್ಕೊಂಡ್ಲು. 2 ಲಿಂಕ್ ಇರಲಿಲ್ಲ, ಲಿಂಕ್ ಆಗಿದೆ ಇಲ್ಲಿ ನಮಗೆ ಫೇಸ್ಬುಕ್ಕಲ್ಲಿ ಅಲ್ವಾ. ಹಾಗಾಗಿ ಲಿಂಕ್ ಆದ ನಂತರ ಏನು ಮಾಡ್ತೀವಿ, ಇಬ್ಬರು ಮಾತಾಡಿಕೊಂಡ್ರು, ಆಯಿತು. ಕೊನೆಯಲ್ಲಿ ಇಬ್ಬರು ಕೂಡ ಏನಾದರೂ ತಂದೆ ತಾಯಿಗೆ ಗೊತ್ತಾಗದಾಗೆ ಮದುವೆ ಕೂಡ ಆದರು ಇಲ್ಲಿ ಮಂಗಳೂರಲ್ಲಿ. ಮದುವೆ ಆಗಿ ಕೊನೆಯಲ್ಲಿ ಏನಾಯ್ತಂದರೆ, ಕೊನೆಯಲ್ಲಿ ಅವನಿಗೆ ಯಾವುದೇ ಜಾಬ್ ಇಲ್ಲ, ಅವನು ಫಾಲ್ತು ಹಾಗೆ ಅಡ್ಡಾಡೋದಲ್ವಾ. ಆಗ ಎಚ್ಚೆತ್ಕೊಳ್ಳಿಲ್ಲ ಹುಡುಗಿ ಅವಳು.
ಕೊನೆಯಲ್ಲಿ ಅವನು ಕರೆಸಿ ಅವನ ಏನಾದರೂ ಜಾಬ್ ಕೊಡಿಸುವ ಅಂತ ಇಲ್ಲಿ ಕರೆಸಿ ಅವನನ್ನು ಮಾತಾಡಿ ಎಲ್ಲ ಅವನಿಗೆ ಕೋಚಿಂಗ್ ಕೊಟ್ಟು ಅದನ್ನೆಲ್ಲ ಮಾಡಿದ್ರು. ಕೊನೆಯಲ್ಲಿ ಆಗಲಿಲ್ಲ, ಅವನಿಗೆ ಜಾಬ್ ಆಗಲಿಲ್ಲ. ಮನೇಲಿ ಏನು ಮಾಡಿದರು, ಸಾಮಾನ್ಯವಾಗಿ ಅಮ್ಮ ಏಜ್ ಆಗಿದೆ ನೀನು ಮದುವೆ ಮಾಡ್ಕೊ ಅಂತ ಹೇಳಿದರು ಮನೆಯಲ್ಲಿ. ಆವಾಗ ಅವಳೇನು ಮಾಡಿದ್ಲು, ಆಯ್ತು ಅಂತ ಹೇಳಿ ಮದುವೆಗೆ ತಯಾರಿ ಆಯಿತು. ಬ್ಯಾಂಕ್ ಮ್ಯಾನೇಜರ್ಗೆ ಮದುವೆ ಕೊಡಬೇಕಂತ SBI ಬ್ಯಾಂಕ್ ಮ್ಯಾನೇಜರ್ಗೆ ಮದುವೆ ತಯಾರಿ ಆಯಿತು. ತಯಾರಿ ಆದ್ಮೇಲೆ ಇವಳನ್ನ ಬಿಡಬೇಕಲ್ಲ. ಈಗ ಯಾವ ರೀತಿ ಬಿಡೋದು, ಅದು ಅವಳಿಗೆ ತೊಂದರೆ ಆಯಿತು. ತೊಂದರೆ ಆದಾಗ ಏನು ಮಾಡಿದ್ಲು, ಆಯಿತು ನನಗೆ ಮದುವೆ ಫಿಕ್ಸ್ ಆಗಿದೆ, ನೀನೇನು ಮಾಡು ನನ್ನ ಹತ್ರ ಬರಬೇಡ ಅಂತ ಇವಳು ಹೇಳಿದ್ಲು. ಅವಳು ಬಿಡೋದಿಲ್ಲ. ಅವಾಗೇನು ಪ್ಲ್ಯಾನ್ ಮಾಡಿದ್ರಿ, ನೀನು ಮಂಗಳೂರಿಗೆ ಬಾ, ನನ್ನ ರೂಮ್ ಇದೆ ಅಲ್ಲಿ ಬಾ ಅಂತ ಕರೆಸಿದ. ಆಯಿತು ನಾವಿಬ್ಬರು ಲವ್ ಮಾಡೋದು ಬಿಡುವ, ನೀನು ಮದುವೆ ಅಂತ ಕರೆಸಿ ಅವಳನ್ನು ಫುಸ್ಲಾಯಿಸಿ ಕೊನೆಯಲ್ಲಿ ಅವಳಿಗೆ ಕೇಬಲಿಂದ ಕೊಂದು ಹಾಕಿದ. ಆ ಥರ ಪ್ರಸಂಗ ಬರ್ತವೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಈ ಕೆಲವೊಂದು ಪ್ರಕರಣಗಳೇನಾಗ್ತಾವಲ್ಲ, ನಾವು ಎಷ್ಟೇ ಎಚ್ಚೆತ್ತುಕೊಂಡಿದ್ರೂ ಕೂಡ ಅವನ್ನ ಏನು ಮಾಡ್ತಾವೆ ಅಂದರೆ ಕ್ಯಾಚ್ ಮಾಡ್ಕೊಳ್ತೇವೆ, ಆಕರ್ಷಿತಗೊಳಿಸ್ತಾವೆ. ಯಾವುದೇ ರೀತಿ ಗೊತ್ತರ ನಮಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ. ಬಟ್ ಪೊಲೀಸರು ಇದ್ರ ಬಗ್ಗೆ ಎಷ್ಟೇ ಜಾಗರೂಕತೆ ವಹಿಸಿದ್ರೂ ಕೂಡ ಕೊನೆಯಲ್ಲಿ ಕಳ್ಕೊಂಡು ಬಂದೇ ಬರ್ತಾರೆ. ನಾನು ಹೇಳಿಲ್ವಾ, ಎಂತೆಂಥ ದೊಡ್ಡ ಆಫೀಸರ್ಸ್ ಆಗಿರ್ಬೋದು, ದೊಡ್ಡ ತಿಳಿದವರು ಮತ್ತು ಯಾರು ಎಜುಕೇಟೆಡ್ ಇರ್ತಾರಲ್ಲ ಅವರೇ ದುಡ್ಡು ಕಳ್ಕೊಳ್ಳೋದು. ನನ್ನ ತಂದೆ ಇನ್ನೂವರೆಗೆ ₹1 ಕಳ್ಕೊಳ್ಳಿಲ್ಲ. ನಾನೇ 5,000 ಕಳ್ಕೊಂಡಿದ್ದೀನಿ. ಪೊಲೀಸ್ ಆಗಿದೆ ಹೇಳೋದು ನಾನೇ 5,000 ಕಳ್ಕೊಂಡಿದ್ದೀನಿ ಇಂಥ ಹ್ಯಾಕ್ಗಳಿದೆ. ಹಾಗಾಗಿ ನಾವು ಪರ್ಸನಲ್ ಡಾಟಾಗಳನ್ನ ನಾವು ಸೇರಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾವ ಬ್ಯಾಂಕ್ಗಳು ಕೂಡ ನಿಮ್ಮ ATM ಪಿನ್ನು ಯಾರೂ ಕೇಳೋದಿಲ್ಲ. ನಿಮ್ಮ ATM ಪಿನ್ ಬ್ಲಾಕ್ ಆಯಿತು, ನೀವೇ ಬ್ಯಾಂಕಲ್ಲಿ ಹೋಗ್ತೀರಿ. ಹಾಗಾಗಿ ಅದನ್ನು ಮಾಡಿ. ಮತ್ತೆ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಗಳಲ್ಲಿ ನೀವೇನು ನಿಮ್ಮ ಅಪ್ಲೋಡ್ ಮಾಡ್ತೀರ ಅದು ಜಾಗರೂಕತೆ ಆಗಿರ್ಬೋದು, ಫೋಟೋ ಆಗಿರ್ಬೋದು. ಮತ್ತು ಕೆಲವೊಂದು ಫೋಟೋಗಳನ್ನು ಮಾಡ್ತಾರೆ, ನಿಮ್ಮ ಫೇಸನ್ನು ಹಾಕಿ ಬೇರೆ ಎಂಥ ಫೋಟೋನು ಹಾಕ್ತಾರೆ ಅಲ್ವಾ. ಆಗ ನೀವು ಮಾಡೋದೇನೆಂದರೆ ಫಸ್ಟು ನೀವು 1930 ಕಾಲ್ ಮಾಡಿ, ಸರ್ ಈ ಥರ ಆಗಿದೆ, ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ಕೊಳ್ಳಿ ಪೊಲೀಸರಿಗೆ. ಇಲ್ಲ ಇಮಿಡಿಯೇಟ್ಲಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಡಿ. ಯಾವುದೇ ಮಾಹಿತಿನ ಮುಚ್ಚುಮರೆ ಮಾಡಬೇಡಿ ಪೊಲೀಸರೊಟ್ಟಿಗೆ. ನಿಮಗೆ ಏನಾದರೂ ಪೊಲೀಸಿಂದ ಹೆಲ್ಪ್ ಬೇಕಾದರೆ ಗೊತ್ತಿದೆ, ನಮ್ಮಲ್ಲಿ ಈಗ ಮುಂಚೆ ಏನಾಗ್ತಿದ್ದು, ದೂರ ಪೊಲೀಸ್ ಸ್ಟೇಷನ್ ನೀವೇ ಬರ್ತಿದ್ರಿ. ಈಗ ನಿಮ್ಗೆ ಏನಾದ್ರು ತೊಂದರೆ ಆದರೆ ನಾವೇ ಬರ್ತೇವೆ. ನೀವು ಅದಕ್ಕೆ 112ಗೆ ಕಾಲ್ ಎಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ ನಾವು. ನೀವು 112 ಕಾಲ್ ಮಾಡ್ತೀವಿ, ನಿಮ್ಮ ಮನೆ ಬಾಗಿಲಿಗೆ ನಾವು ಪೊಲೀಸರು ನಿಮ್ಮ ಸೇವೆಯನ್ನು ಒದಗಿಸ್ತೀವಿ. ಮತ್ತು ಅದೇ ರೀತಿಯಾಗಿ ಚೈಲ್ಡ್ಗಳಿರ್ತಾರೆ, ನಿಮ್ಮ ಮಕ್ಕಳೇನಿರ್ತಾರ ಅವರಿಗೂ ಕೂಡ ನೀವು ಮೊಬೈಲ್ ಫೋನ್ಗಳಾಗಲಿ ಅದಕ್ಕಿಂತ ದೂರ ಇಡಿ. ಮೊಬೈಲ್ ಫೋನಿಂದ ಆದ ಕಾರಣಕ್ಕಾಗಿ ಮಕ್ಕಳು ಏನು ಮಾಡ್ತಾರೆ, ಅವ್ರಿಗೆಲ್ಲ ಮಾಹಿತಿ ಗೊತ್ತಾಗ್ತದೆ, ಏನಿದೆ ಈ ವರ್ಲ್ಡಲ್ಲಿ ಗೊತ್ತಾಗ್ತದೆ. ಅವರು ಕೂಡ ಏನು ಮಾಡ್ತಾರೆ, ಇಂಥ ಬೇರೆ ಕೃತ್ಯಗಳಿಗೆ ತೊಡಗ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಏನಾದ್ರು ತೊಂದರೆ ಆದರೆ ನೀವು ಮನೆಯಲ್ಲಿ ಹೇಳಿ 1090 ಕಾಲ್ ಮಾಡು, ಪೊಲೀಸರು ಅಲ್ಲೇ ಇಮಿಡಿಯೇಟ್ಲಿ ಬರ್ತಾರೆ ಅಂತ ಹೇಳಿ ಮಕ್ಕಳಿಗೆ. ಪೊಲೀಸ್ ಸದಾ 24 ಗಂಟೆ ನಿಮ್ಮ ಕರ್ತವ್ಯಕ್ಕೆ ಇರ್ತದೆ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ ಆಗಲೇ, ಆ ಹುಡುಗಿದು ಭವಿಷ್ಯದ್ದು ತಂದೆ ಹೇಳಿದ್ದಂತೆ, ಅವನಿಗೆ ಗಂಡು ಮಗು ಅಂದರೆ ಫಸ್ಟಿಗೆ ತಾಯಿ ಪ್ರೆಗ್ನೆಂಟ್ ಆದಾಗ ಚೆಕ್ ಮಾಡಿಸುವಾಗ ಗಂಡು ಮಗು ಇದ್ದಂತೆ, ಅದನ್ನು ಅಬೋಷನ್ ಮಾಡಿಸಿದಂತೆ. ನಮ್ಗೆ ಗಂಡು ಮಗು ಬೇಡ, ಹೆಣ್ಣು ಮಗುನೇ ಬೇಕಂತ. ಆ ಥರ ಇದು ಇರ್ತದೆ. ನೀವು ಯಾವುದೋ ಕಾರಣಕ್ಕಾಗಿ ಇದಕ್ಕೆ ಆಸೆ ಪಟ್ಟು, ಮತ್ತು ನಾವು ಕೂಡ ಕೆಲವೊಂದು ಬ್ಯಾಂಕರ್ಸ್ ಏನು ಮಾಡ್ತಾರೆ, ₹1,000 ಸಿಗ್ತದೋ 5,000 ಸಿಗ್ತದೆ ಅಂತ ತಿಳ್ಕೊಂಡು ನಾವು ಪ್ರತಿಯೊಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡೋದ್ರೆ ನಮ್ಮ ದೊಡ್ಡ ಅಮೌಂಟನ್ನು ನಾವು ಕಳ್ಕೊತೀವಿ. ಹಾಗಾಗಿ ಅದೆಲ್ಲ ಆಗಬಾರ್ದು. ಆದಷ್ಟು ನಮ್ಮ ಡಾಟಾಗಳನ್ನು ಜಾಸ್ತಿ ಶೇರ್ ಮಾಡ್ಕೋಬೇಡಿ. ಮತ್ತು ಕೆಲವೊಂದು ಫೇಸ್ಬುಕ್ಗಳಲ್ಲಿ ಹಾಕ್ತೀರಿ, ಐ ಆಮ್ ಇನ್ ಬೆಂಗಳೂರು ಅಂತ ಹಾಕ್ತೀರಿ, ಮಂಗಳೂರು ಮನೆ ಕಳ್ತನ ಆಗಿರ್ತದೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಹಾಕಬೇಡಿ, ಅದು ಪರ್ಸನಲ್ ತಾನೇ. ನಾನು ಬೆಂಗಳೂರಲ್ಲಿದ್ದೀನಿ, ಮಂಗಳೂರಿಗೆ ಕಳ್ತನ ಆಗಿರ್ತದೆ, ಮತ್ತು ಬೆಂಗಳೂರಿಂದ ಫೋನ್ ಮಾಡ್ತಾರೆ ಪೊಲೀಸರಿಗೆ, ಬೀಟ್ ಪೊಲೀಸರಿಗೆ ಫೋನ್ ಮಾಡ್ತಾರೆ, ಸರ್ ನನ್ನ ಮನೆ ಕಳ್ತನ ಆಗಿದೆ ನೋಡಿ ಅಂತ. ನೋಡಿ, ಹೇಳೋದು ನೀವು, ಕಳ್ಳರಿಗೆ ತೋರಿಸಿದವ್ರು ನೀವು, ಕಳ್ತನ ಮಾಡಿ ಅಂತ ಮನೇನ ಪುನಃ ನಮ್ಮನ್ನೇ ನೀವು ಹೇಳೋರು ಅಲ್ವಾ. ಹಾಗಾಗಿ ನೀವು ಅದನ್ನು ಮಾಡ್ಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ನೀವು ಎಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಅದನ್ನು ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಬೇಡಿ. ಫಸ್ಟು ಅದು ಮಾಡಿ. ನೀವು ಅದರಲ್ಲಿ ಶೇರ್ ಮಾಡಿದ್ರೆ ನಿಮ್ಮ ಮನೆ ಕಳ್ತನ ಮಾಡ್ಕೋತಾರೆ. ಆಮೇಲೆ ನೀವು ಮತ್ತೆ ನಮ್ಮ ಹತ್ರ ಬಂದು ಪೊಲೀಸರು ಹೆಲ್ಪ್ ಮಾಡ್ತಾನೆ ಅಲ್ಲ, ಹಾಗೆ ಹೀಗೆ ಆಗ್ತದೆ. ಮಾಡಿದವ್ರು ತಪ್ಪು ನಾವು, ಕೊನೆಯಲ್ಲಿ ಪೊಲೀಸರು. ಬಟ್ ನಾವು ಅದನ್ನು ಫೈಂಡ್ ಮಾಡೇ ಮಾಡ್ತೀವಿ, ಅದು ಎನಿ ಕಂಡೀಷನ್ ಫೈಂಡ್ ಮಾಡೇ ಮಾಡ್ತೀವಿ. ಮತ್ತು ಹಾಗಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಕರೆದು ನಾರಾಯಣ ಗುರು ಅವರು ನಮಗೆ ಮುಂಚೆನೇ ಪರಿಚಯ ಅಂದರೆ ಹೀಗೆ ಆ ಥರ ಪರಿಚಯ ಅಲ್ಲ. ನಾನು ಈ ಇಲಾಖೆಗೆ CET ಬರೆಯುವಾಗ ನಾರಾಯಣ ಗುರುವರು ಒಂದು ಕ್ವಶನ್ ಕೇಳಿದರು, ಒಂದೇ ಧರ್ಮ ಮತ್ತು ಒಂದೇ ಕುಲದ ಬಗ್ಗೆ ಮಾತಾಡಿದ್ದಾರೆ ಅಂತ. ಯಾವುದೇ ಕುಲ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ ಅವ್ರು ಆ ಕ್ವಶನ್ ಬಿದ್ದಿತ್ತು ನಮಗೆ ನಾನು ಇಲಾಖೆಗೆ ಸೇರುವಾಗ. ಹಾಗಾಗಿ ನೆನಪು ಬಂತು, ಒಂದು ಹೇಳಿದೆ. ಮತ್ತು ಈ ಸಂಸ್ಕೃತಿ ಇದೇ ಬೆಳೀತಾ ಇರಬೇಕು.
ನಾವು ತುಳು ಅಷ್ಟು ನಮಗೆ ಬರೋದಿಲ್ಲ, ಅದು ಬರ್ತದೆ. ನನ್ನ ಮಕ್ಕಳಿಗೆ ಕಲಿತಾರೆ ತುಳು, ಅವ್ರು ಮಾತಾಡ್ತಾರೆ. ಈಗ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, 5ನೇ ಕ್ಲಾಸ್, 5ನೇ ವರ್ಷ ಇದೆ, ಅವ್ರು ಕಲಿತಾರೆ. ನಾವು ಇಲ್ಲಿ ಬಂದಾಗ ಫಸ್ಟ್ ಯಾವಾಗ ನಾವಿಲ್ಲಿ ಮಂಗಳೂರು ಬಿಟ್ಟು ಹೋಗ್ಬೇಕಂತ ಅನಿಸ್ತಿತ್ತು. ಬಟ್ ಈಗ ಹಾಗಲ್ಲ, ನಾವು ರಿಟೈರ್ಮೆಂಟ್ ಆಗಿ ಮಂಗಳೂರಿಂದ ಹೋಗೋದಂತ ಅನಿಸ್ತದೆ. ಥ್ಯಾಂಕ್ ಯು. ಇಲ್ಲಿ ಮಾತಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತ ನಿಜವಾಗ್ಲೂ ಸರ್, ನಮಗೆ ಅಷ್ಟು ಬಾಂಡಿಂಗ್ ಆಗಿಬಿಟ್ಟಿದೆ. ನಾವು ಈಗ ಎಷ್ಟು 1 ವರ್ಷನೇ ಆಯಿತು ಊರಿಗೆ ಹೋಗಲಿಲ್ಲ ನಾವು. ಮಕ್ಕಳು ಇಲ್ಲಿದ್ರೆ ಚೆನ್ನಾಗಿ ನಮ್ಗೆ ಹೇಳೋದು, ನೀನು ನಮ್ಮ ತಂದೆ ತಾಯಿ ಕೂಡ ಹೇಳ್ತಾರೆ, 2 ಹೆಣ್ಮಕ್ಳಿದೆ ನಿನಗೆ, ನೀನು ಅಲ್ಲೇ ಎಜುಕೇಟೆಡ್ ಮಾಡಿ ಕೊನೆಯಲ್ಲಿ ಮದುವೆ ಟೈಮಿಗೆ ಬಾರಪ್ಪ ಅಂತ ಹೇಳ್ತಾರೆ ನನಗೆ ಮಕ್ಕಳದು. ಹಾಗಾಗಿ ಈಗ ನಾವು ಇಲ್ಲಿಂದ ರಿಟೈರ್ಮೆಂಟ್ ಹೋದರೂ ಕೂಡ ಎಜುಕೇಷನ್ಗೆ ಪುನಃ ನಾವು ಮಂಗಳೂರಿಗೆ ಬರಬೇಕು. ಅದು ಬೇಡ, ನಾನು ರಿಟೈರ್ಮೆಂಟ್ ಆಗುವಾಗಲೇ ಇಲ್ಲಿ ಹೋಗುವಂಥ ಮಕ್ಕಳಿಗೆಲ್ಲ ಸೆಟ್ಲ್ ಮಾಡಿ ಅಂತ ಭಾವಿಸಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಒಂದು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಸಹಕಾರಿ ಬ್ಯಾಂಕ್ವರಿಗೆ ಕೂಡ ಧನ್ಯವಾದ ಸರ್. ಥ್ಯಾಂಕ್ ಯು. ನಂಚಿತ್ತಿನ ವಿಷಯ ಪಟ್ಟ ಭದ್ರತೆ ಈ ವಿಚಾರದ ಬಗ್ಗೆ ತಿರುಪಾದುಕೊಂಡು ನಂಚಿತ್ತಿನ ಕ್ರೈಮ್ ಡಿಪಾರ್ಟ್ಮೆಂಟ್ ಆಫೀಸರ್ ಆಯ್ಚಿತ್ತಿನ ಮುಂದೆ ಈ ಮೇರೆಗೆ ಸೊಲ್ಮೆ ಸಂದ ಒಂದೊಲ್ಲೆ ಶ್ರೀರಾಮ್ ಮೇರೆಗೆ ಧರ್ಮ ಸೊಲ್ಮೆ ಸಂದ ಒಂದೊಲ್ಲೆ ನನಗೆ ಬ್ರಹ್ಮಶ್ರೀ ನಾಡು ಲೇಸದ ಬಗ್ಗೆ 2 ಪಾತ್ರೆಗಳೊಂದಕ್ಕೆ ಏನೊಂದೊಲ್ಲೆ ನಾವು ಎಲ್ಲ ವಿಷಯ ಭಾರಿ ಮುಲ್ಲ ವಿಷಯ ಸುರುಟರಿಗೆ ಸ್ವಾಗತ ಮಾಡ್ಕೊಡಬಹುದು, ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರೆ ಇಲ್ಲಿ 20 ವರ್ಷ ಟ್ರಸ್ಟ್ ಅಧ್ಯಕ್ಷ ಪಾತ್ರದಲ್ಲಿ 20 ವರ್ಷ ಎಂಗ್ಳು ಓಲೋಲು ಮುಂಜಿನ ಕಡೆ ಬಾಡಿಗೆದ ಬಿಡಿತ 20 ವರ್ಷ ಸ್ಟಾರ್ಟ್ ಮಾಡ್ತೀನಿ. ಒಂಜಿ ಜನತೆ ಇಲ್ಲ ಬಾಬು ಎಸ್ ಕರ್ಕೇರಮಣ ಅನ್ನ ಇಲ್ಲಡೆ ಎಂಗ್ಳು ಟ್ರಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಚಾಗೆ ಮತ್ತು ಮೀಟಿಂಗ್ ಮತ್ತು ಬರೀ ಮೊದಲಿಂದ ಬಕ್ಕ ಬಿಜಿ ಬತ್ತ ಬಜಾರ್ ಮತ್ತೆ ಕಡೆಗೆ ಪೋಯ ಕಡೆಗೆ ನಮ್ಮ ಆತ್ಮಶಕ್ತಿ ಈ ಸೌದ ಆಯ್ನೆದ ಬಕ್ಕ ಎಂಗ್ಲೆ ಮೂಲೊಂಜಿ ಎಂಗ್ಲೆ ರೂಮ್ ಕೋರಿ ಚಿತ್ತರಂಜನ್ ದಯಮಾಡಿ ನೆನಪೊಡೆಯ ಫಲ ಬ್ಯಾಂಕ್ದ ಅಧ್ಯಕ್ಷರೇ ಮತ್ತು ನಮಗೆ ಪ್ರತಿ ಒಂಜಿ ನೆಟ್ಲ ಸಹಾಯ ಸಹಕಾರ ಮಾಡ್ತಾರೆ. ಎಲ್ಲೇ ಎಂಕ್ಲನ ಟ್ರಸ್ಟ್ದ ದಾನ ಮಂದಿನ ಜಾಗದ ಒಂದು ರಿಜಿಸ್ಟ್ರೇಷನ್ ಉಂಟು. ಎಟ್ ಎ ಟೈಮ್ ಇನ್ನು ರೀತಿನ ಅದು ಬರ್ಪೂಜೆ ಪಟ್ಟಿದೆ ಸುಲಭ ನಡಪೆರಮ ಕಾಪಜಿ ಅದು ಪಾಪ ಬಾಂಬೆ ಹಿಡಿದು ನಿಕ್ಕೋಸ್ಕರ ಬರ್ತೀನಿ. ಅದು ರಿಜಿಸ್ಟ್ರೇಷನ್ಗೋಸ್ಕರ ಯಾರು ವಾಯ್ಗುಳ್ಳೆ ಅಂತ ಪೋಪೆ ಪಂಡೇರು ದಯಮಾಡಿ ದಯಮಾಗ್ತದೆ ರೂಪೋಡು ಐತೊಟ್ಟಿಗೆ ನೋಡಿ ಆಟಿಡೊಂದು ದಿನ ತಾನಿಲ್ಲ ಬರೋಡು ಬಂದೆ ಈಚೀಚೆಗೆ ಬರ್ರೆ ಆಪರೇಟ್ ಮಾಡಿ ಬಹುಶಃ ಒತ್ತಾಯ ಮಲ್ತದರೇನೆ ತರಪಟ್ಟೀನಿ. ಐಕೆ ಎಂಗ್ಲ ಟ್ರಸ್ಟಿನಲ್ಲಿ ಪೂರ ಒಂದು ಆತ್ಮಶಕ್ತಿದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಿರ್ದೇಶಕರೇ ಪೂರ ಇಲ್ಲ ಯಾರ ಕೇಳೋ ನಿಂಚೋಣ ಅಕ್ಲ ಮಾತು ಅಂಬಲ ಬೈತದೆ ನಮ್ಮ ದಾರಿ ಸಲ ತಗೋಡು ಬಂದು ದಯಮಾಡಿ ಎಲೆಮರೆ ಕಾಯಿಲೆಗೆ ಉಲೈಡೆ ಪುನಾರೆ ಬರ್ತಿದ್ದೆ ಬಾಂಬೆಡೆ ಪುನಾರೆ ಏಜಾಂಡ್ ಒಂಜಾರನ ಇಂಕ ಖುಷಿ ಆಪನ ಇಚ್ಚಿನ ಬಂದಾಗ ಯಾರು ಸೈಪುನಿಗೆ ತುಂಬು ಒಂಜಿ ಅನ್ನೊಂಜಿ 8 ಸಂಸ್ಥೆಗೆ ಅನ್ನೊಂಜಿ ಜಾಗ ಕೊರಡು ಬಂದು ಅವನಿಗೆ ಭಾರಿ ಖುಷಿ ಆಂಡ್ ಕಂಕನಾಡಿ ಬೆರೋಡಿದ ಪಿರೋದಮೇಟಿ ಅವ್ರು ಜಾಗ ಒಪ್ಪುನಿ ಅದನ್ನ ಒಂದು ಬಹುಶಃ ಕೋಟಿ ಬರ್ತದೆ ಏರ್ಲ ಕೊರ ಇರೋದು ಎಂಗ್ಲೊಂದು 20 ವರ್ಷದ ಆ್ಯಕ್ಟಿವಿಟೀಸ್ ಯಾರು ಸಂಪರ್ಕ ಮತ್ತೊಂದು ಇತ್ತೆ 20 ವರ್ಷ ಎಂಗ್ಲ ಟ್ರಸ್ಟ್ ಸ್ಟಾರ್ಟ್ 2000 ಮೂಜಿಗೆ ಸ್ಟಾರ್ಟ್ ಆಗಿ ಆನಿಂದ ಹಿರಿಮಟ್ಟಲ್ಲಿ ಎಂಗ್ಲ ಆ್ಯಕ್ಟಿವಿಟೀಸ್ ಪೂರ ತಗೊಂಡಿತ್ತೇರ ಅಲ್ಲ ಬರಕ್ಕೆ ಏನು ಹೊಂದಿತ್ತೇರು ಮಾತೆಲ್ಲ ಕೆಲವರನ್ನ ಅಡ್ಬೇಕು ಹೆಂಗೆ ಫೋನ್ ಮಾಡ್ಕೊಂಡೆ ಮುಂಜಿ ಹೆಂಗೊಂದು ಆಸೆ ಉಂಡು ಏನು ಅಪ್ಪನಪ್ಪದವರಿಂದ ಒಂಜಿ ಜಾಗ ಕೊರಪೆ ಮಾಡೋದು ನಿಜವಾದ ಒಂಜಿ ದಾನ ಒಂಜಿ ಪೈಸೆಲ ಹೆಂಗೆ ಪುದರ್ಲ ಕೊಡ್ತಿ ಸಾಧ್ಯ ಆಣೆ ಅಪ್ಪನ ಪುದರ್ ಒಂಜಿ ದೀಲೆ ಬಂತೇವೆ ಅಂಚಿನ ದಾನಿಲು ನಮ್ಮ ನಡುಟು ಉಲ್ಲೇರಿ ಅಕ್ಲೆ ನಮ್ಮ ಅಭಿನಂದನೆ ಸಲ್ಲಿಸೋದು ಅಂಚನೆ ಪುನೀತ್ ಮಾಡೋದು ಅನ್ನ ಬೆರವಡದು ಎತ್ತಿನಾರು ನಮ್ಮ ಜಾಗದ ಬಗ್ಗೆ ಅವರಿಗೆ ಪ್ರತಿ ಸಲ ಕಮ್ಯುನಿಕೇಷನ್ ಮಲ್ಪನಿ ವಿಷಯ ಮತ್ತು ತಿರುಪವನಿಯರಿಗೆ ಅರಿನ ತರ್ಪುಡ್ನ ಪತ್ತುನ ಗೆಸ್ಟ್ ಹೌಸ್ ಉಂಟಲ್ಲ ಪೂರ್ವ ವ್ಯವಸ್ಥೆ ಪುನೀತ್ ಪಂಪಿನಾರು ಮಂತ್ರಿಯರು ಬೈದಿದ್ದಾರೆ ಅದರಿಂದ ನಮ್ಮ ಟ್ರಸ್ಟ್ದ ಪರವಾಗಿ ಅಭಿನಂದನೆ ಸಲ್ಲಿಸಬೇಕು. ఒక ಪರೋಡಾಣ ಇನ್ನಿತ ಆಟದ ಬಗ್ಗೆ ಮತ್ತು ಪೂಜಾನ ಮಸ್ತ್ ವಿಷಯ ಪಂಡೇರು ಕವಿನ ಪರೋಡ ಪಡೆದಾರೆ ರಿಪೀಟ್ ಆಂಡ ಆತ್ಮಶಕ್ತಿದ ಬಗ್ಗೆ ಒಂದು 2 ಪಾತ್ರ ಪರೋಡ ಹಾಕಬೇಕು. ಎಂಗ್ಲ ಟ್ರಸ್ಟ್ 2003 ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆದ 20 ವರ್ಷ ಕೆಲಸ ಮತ್ತು 2003 2016 ಎಂಗ್ಲ ಮಾತು ಸೇರಿದ ಒಂದು ಫೈನಾನ್ಷಿಯಲ್ ಸಂಸ್ಥೆ ಸ್ಥಾಪನೆ ಮಾಡಿಕೊಡು ಬಂದಿನ ಒಂದು ಉದ್ದೇಶ ಆತ್ಮಶಕ್ತಿ ವಿದ್ಯಾರ್ಥಿ ಸಹಕಾರಿ ಸಂಘ ಸ್ಥಾಪನೆ ಮಾಡಿದ ಚಿತ್ತರಂಜನ ನಾನು ಮೇಯ್ನ್ ಐಟರ್ ಅಧ್ಯಕ್ಷ ಅಂತ ಆರು ಬಹುಶಃ ಆತ್ಮಶಕ್ತಿ ಬ್ಯಾಂಕ್ದ ಬಹುಶಃ ಇಡೀ ಕರ್ನಾಟಕ ಮಾತ್ರ ಆಗ್ತದೆ ಇಡೀ ಬಹುಶಃ ಇಂಡಿಯಾಡ್ ಆತ್ಮಶಕ್ತಿ ಕೊಂಡ ಮಾತ್ರ ಇಲ್ಲ ಗೊತ್ತಾಗ್ತದೆ. ಕಾರಣ ಚಿತ್ತರಂಜನ್ ಬೋಳ ಅದನ್ನ ಎಫರ್ಟ್ಸ್ ಆರೆ ಪ್ರತಿ ಒಂದು ನಿಮಿಷದ ವೇಸ್ಟ್ ಮಾಡ್ಬಿಟ್ಟಿದ್ದಾರೆ ಬಹುಶಃ ಕೈಟ್ ಫೋನ್ ಕಂಟಿನ್ಯೂಸ್ ಉಪ್ಕೊಂಡು
33 ಬ್ರಾಂಚ್ ಓಪನ್ ಆಗ್ತದೆ. ಅವೇನು ಪೋದು ಕುದ್ದು ತೂಕುನಿ ಪತ್ತುನಿ ಪ್ರತಿ ಒಂಜಿ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾವೆ. ಅದು ಬ್ರಾಂಚ್ ಅದು ಡೆಪಾಸಿಟ್ ಬರ್ರೆ ಅದು ಪೂರ ಕಾರಣ ಬಹುಶಃ ಚಿತ್ತರಂಜನ್ ಅಧ್ಯಕ್ಷರು ఒక ನೇಮರಾಜ ಉಪಾಧ್ಯಕ್ಷರು ఒక ನಿರ್ದೇಶಕರ ಪೂರ ಕುಲ್ತಿರು ಮತ್ತೆ ದೊಡ್ಡ ಅಕ್ಲ ಪ್ರತಿಯೊಂದೆಲ್ಲ ಪುದರ್ ಬರ್ಪುಜಿ ಅಕ್ಲ ಮಾತ್ರ ಅಕ್ಲ ಸಪೋರ್ಟ್ ಹಿಡಿದ್ರು ಬಿತ್ತು ಬರ್ತದೆ. ಎಂಕಲ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಟ್ರಸ್ಟ್ ಮಾಡ್ತೀನಿ. ಟ್ರಸ್ಟ್ ಕೊಂಚ ಬಲ ಬತ್ತಿನ ಬಹುಶಃ ಆತ್ಮಶಕ್ತಿ ಇದೆ. ಅಕ್ಲೆ ಸ್ಕಾಲರ್ಶಿಪ್ ಜೋಕ್ಲಿಗೆ ಕೊರಂದಿಲ್ಲ ಟ್ರಸ್ಟ್ ಹಿಡಿದು ಪಾಪದಕ್ಲಿಗೆ ಸಹಾಯ ಮಾಡ್ತಂದಿಲ್ಲ. ಹಾಸ್ಪಿಟಲೈಸ್ ಆಯ್ನಕ್ಲಿಗೆ ಹೆಲ್ಪ್ ಮಾಡ್ತಂದಿಲ್ಲ. ಕಿಡ್ನಿ ಫೇಲಿಯರ್ ಆಯ್ನಕ್ಲಿಗೆ ಹಾರ್ಟ್ದ ಫೇಲಿಯರ್ ಇಂಚಿನಕ್ಲೆ ಮಾತು ಹಾಸ್ಪಿಟಲ್ಗೆ ಹೋದು ಚೆಕ್ ಕೊರಂದಿಲ್ಲ. ಮಲ್ಲ ಅಮೌಂಟ್ ಅಂತ ಇಲ್ಲ ಇಲ್ಲಿ ಅಮೌಂಟ್ ಐಕೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಆತ್ಮಶಕ್ತಿ ವಿರುದ್ಧ ಸಹಕಾರಿ ಸಂಘ ಐತೆ ಒಂದು ಪ್ರಾಫಿಟ್ದ ಒಂದು ಅಂಶ 1% ಟು ಐದು ಕೊಡು ಅವೇನು ಎಂಗ್ಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಮೂಲಕ ಎಂಗ್ಲ ಬ್ಯಾಂಕ್ ಆಯ್ನಕ್ಕೆ ಎಂಗ್ಲ ಅಡ್ವಾಂಟೇಜ್ ತಾನೇ ಹೇಳಪ್ಪನಿಗೆ ಆ ಮೂಲಕ ಎಂಗ್ಲು ಪಾಪದಕ್ಕೆ ಸಹಾಯ ಮಾಡ್ತಾರೆ. ಜೋಕ್ಲು ಸಾಧಾರಣ 20 ವರ್ಷಗಳು ಎಷ್ಟೋ ಸಾವಿರ ಜೋಕ್ಲಿಗೆ ಹಿಂಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಎಷ್ಟೋ ಜನಕ್ಲಿಗೆ ಸಹಾಯ ಮಾಡ್ತದ. ಅವು ಇನಿಕ್ಲ ಎಂಗ್ಲಿಗೆ ಒಂದು ನೆನಪು ಅಕ್ಲ ಇನಿಕ್ಲ ತಿಕ್ಕನ ಗೋರಾಗ ಅಕ್ಲ ಫ್ಯಾಮಿಲಿ ಪನ್ಪೇರಿ ಎಂಗ್ಲ ಇಕ್ಲ ಒಂದು ನೆಟ್ ಕೆಲಸ ಕೆಲವರೇ ನಮ್ಮ ಸಹಾಯ ಮಾಡ್ತಿದ್ದ ಗೋರಿ ಜರ್ಮನಿಗೆ ಹೋಗ್ತೇವ್ರಿ, ಅಮೇರಿಕಕ್ಕೆ ಹೋತೆ ನಮ್ಮನೆ ಫ್ರಮ್ ದಿ ಬಿಗಿನಿಂಗ್ PUC ದಿಂಚ ಆಯ್ಕೆ ಫೈನಾನ್ಸ್ ಮಾಡ್ತದ. ಆಯ್ ಮನ ಕೆಲಸ ಇರ್ತದೆ. ಆಯ್ಕೆ ಬಡದು 2-3 ಜನ ಒಳ್ಳೆಯರು ಫಾರಿನ್ ಪೋಯ್ನಕ್ಕೆ ಇಂಡಿಯಾ 3 ಮಾತುಕಡೆ ಒಳ್ಳೆಯರು ಅವ್ರು ದಯ ಬಂದ್ಬೇಕು ಬಂದಾಗ ನಮ್ಮ ಒಂದು 8 ಜನ ಸೇರಿದ ಮಾಡ್ತಿರೋ ಒಂದು ಸಂಸ್ಥೆ ಇದಕ್ಕಾಗ ವಾರಿಮಲ್ಲ ಸಂಸ್ಥೆ ಆಂಡ್ ಯಾಕೆ ಜೊತೆ ಆತ್ಮಶಕ್ತಿ ಸೊಸೈಟಿ ಎಲ್ಲ ಬರ್ತದೆ. ಈತ್ ವರ್ಷ ಉದ್ಯೋಗ ತಿಕ್ಕೆರೆ ಮೇನ್ ಕಾರಣ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘ. ಸ್ಪೆಷಲಿ ಯಾರು ಬರೋದಿತ್ತೆ ನಮ್ಮ ಮಕ್ಳಿಗೆ ಪಾಪದ ಜೋಕ್ಲು ಮಸ್ತು ಇಲ್ಲ. ಫ್ಯಾಮಿಲಿ ಒಂದು ಅಪ್ಪ ಹೆಚ್ಚನ್ನ ಅಮ್ಮ ಹೆಚ್ಚನ್ನ ಕೂಲಿ ಕೆಲಸ ಮಾಡ್ಕೊಂಡು ಇಂಚಿನ ಫ್ಯಾಮಿಲಿದ ಜೋಕುಲೇ ಮೂಲ ಹೆಚ್ಚೆದುರುಳೆ ಸ್ಟಾಫ್ ನಮ್ಮ ಇಂಟರ್ವ್ಯೂ ಹಾಕಲ ಒಂದು ಬಯೋಡೇಟಾ ತೂನ ಗೊತ್ತಾಗೋಣ ಬೀಡಿ ಕಟ್ಟೋಣ ಕೂಲಿ ಗೀಲಿ ಅಂಚಿನಕ್ಲೇನೆ ಸಿಲೆಕ್ಟ್ ಮಾಡ್ತದೆ. ಬಹುಶಃ ಚಿತ್ತರಂಜನ ಆಂಬಿಷನ್ ಅವೇ ಇರ್ತದೆ. ಅಂಚಿನ ಪಾಪದ ಫ್ಯಾಮಿಲಿ ಬಂದು ಫೈನಾನ್ಸ್ ಹೆಲ್ಪ್ ಮಾಡ್ತಾನ ಇಡೀ ಒಂದು ಸಮಾಜ ಅಡ್ಡೆ ಹಾಕೊಂಡು ಬರಬೇಕು ಒಂದು ಉದ್ದೇಶ ಹೆಚ್ಚಿನ 95% ಲೇಡೀಸ್ ಅಂತ ಇರ್ತಾರೆ. ನಿಖಲ್ ತೂತು ಪೂರ ಬಿರೋಡ ಕುಂತಿನಾಗ ಪೂರ ಸ್ಟಾಫ್ ಲೇಡೀಸ್ನಾಗಲಿ ಅಕ್ಕಲೆ 95% ದಯಮಾಡ ಒಂಜಿ ಲೇಡಿಗೆ ಒಂದು ಪಣ್ಣಾಗ ಒಂದು ಕೆಲಸಕ್ಕೆ ಹೊರಡ ಆ ಫ್ಯಾಮಿಲಿಗೆ ಇಡೀ ಫ್ಯಾಮಿಲಿ ಸರ್ವೈವಲ್ ಬದುಕಲು ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆ ಸಿಬ್ಬಂದಿ ಮಹಿಳೆಯಾದವೇ ಒಂದು ಎಂಗ್ಲೊಂದು ಹೆಮ್ಮೆ ಆತ್ಮಶಕ್ತಿ ಸೊಸೈಟಿದ ಹೆಮ್ಮೆ ಅಂಚ ಅಂದೇನು ಈತ ಮಲ್ತದ ಈ ಬುದ್ಧ ಎಲ್ಲ ಚಿತ್ತರಂಜನ ಬಂದ್ರೆ ಮಸ್ತ್ ಕೆಲಸ ನೆಲ್ಲ ಉಂಡು. ಅವು ಮಲ್ತೊಂದುಲ್ಲೇರು ಅದಕ್ಕೆ ಟ್ರಸ್ಟ್ ಪರವಾದ ನಿಖಲ ಮಾತು ಪರವಾದ ಚಿತ್ತರಂಜನ್ ನೇಮಿರಾಜರೇ ಆಗ್ಬೇಕಾದ ನಿರ್ದೇಶಕರಿಗೆ ಪೂರ ಈಗಲ ಅಭಿನಂದನೆ ಸಲ್ಲಿಸೋದ. ಅಂಚನೆ ಇನ್ನಿ ಬಿನ್ನೆರು ಸುರತ ಅರೆಗೆ ಅನ್ನ ಫ್ಯಾಮಿಲಿಗೆ ಬಹುಶಃ ಫ್ಯಾಮಿಲಿ ಅಮೇರಿಕಡೆ ಹೋಗೋರು ಮಸ್ತ್ ಕಡೆ ಹೋಗೋರಿಗೆ ಆ ಕಡೆ ಮಾತ್ರ ಕನ್ವಿನ್ಸ್ ಮಾಡ್ತದ ಆ ಪ್ರಾಪರ್ಟಿ ಗೊತ್ತೇನೆ ಅವು ಗ್ರೇಟ್. ದಯಮಾಡ ಏನಾಳ ಒಂದು 2 ಜನ ಅಬ್ಜೆಕ್ಷನ್ ಮಾಡ್ತಾನೆ ಅಯ್ಯೋ ದಾಯಿ ಕೊರಡು ಇನ್ನಿಕ್ ಕೂಡ ಏಲ್ಲ ಅಂಚೆ ಕೊರ್ರೆ ತುಂಬ ಕುಜೇರು ಸಾಮಾನ್ಯವಾದ ಒಂದು ಜಾಗ ಕೊರಡಾನ ಬಿಡ್ಲೆ ಒಂದು ಎಂಕಲಿಗೆ ಅನುಭವ ಉಂಟು 10,000 ತಿಕ್ಕೂಡಾಡ 10 ಕಡೆಟ್ ಹೋದು ಬೆಗ್ ಮತ್ತು ನಟ್ಟದು ಮೂಲೆ ಪೋತ ಟ್ರಸ್ಟ್ ಒಂಜಿ ಬರಡಾಡ ಪುತ್ತೂರು ಉಪ್ಪಿನಂಗಡಿ ಸುಳ್ಯ ಬ್ಯಾಂಗ್ಳೂರು ಅಹಮದಾಬಾದ್ ಪೂರ ಕಡೆ ತಿರುಗದ 2003 ಅವು ಜಮೆ ಮಲ್ತಿನ ದುಡ್ಡು ಪಾಪದಕ್ಕೆ ಸಹಾಯ ಮಲ್ಪನ ಒಬ್ಬರಿ ಪತ್ರಿಕೆ ಆತ್ಮಶಕ್ತಿ ಪತ್ರಿಕೆ ಮಲ್ತೊಂದಿಲ್ಲ ಆಯ್ತು ಯಾರು ಚೀಫ್ ಎಡಿಟರ್ ಯಾರೇ ಆದಲ್ಲ ಅಂಚ ಈತ ಕೆಲಸ ಅವಡಾಡ ನಮ್ಮ ಪ್ರಯತ್ನ ಬಗ್ಗೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಅಕ್ಲ ಒಂದು ಆಶೀರ್ವಾದ ಬಗ್ಗೆ ಬ್ರಹ್ಮ ಬೈದಲ್ಲಿ ಅನ್ನಲ್ಲ ಒಂಜಿ ಅಕ್ಲ ನಮಗೆ ಒಂದು ಆಶೀರ್ವಾದ ಒಕ್ಕ ಬೇರೆ ಸಹಾಯ ಅಕ್ಲ ಉಂಡು ನನ್ನೆಲ್ಲ ಎಡ್ಡೆ ಕೆಲಸ ಮಲ್ಪ ಅಂಚ ಏನಿತ್ತು ಯಾನ್ ಮೇನ್ ಒಂದೇ ಪಂಡೆ ಆಟದ ಬಗ್ಗೆ ಹೆಚ್ಚು ಬಂದ್ರೆ ಹೋಗುತ್ತಿ ಅವ್ರು ಬರೋಬ್ಬರಿ ವಿಷಯ ಬಂದು ಪಂಡೇರಿ ಅಂಚ ಅದೇ ಇನಿ ಈ ಎಡ್ಡೆ ದಿನಕ್ಕೆ ಒಂದು ಎಡ್ಡೆ ಕೆಲಸ ಆಗ ನೋಡಿ ಎಲ್ಲ ಎಕ್ಲನ ಟ್ರಸ್ಟ್ದ ಪ್ರಾಪರ್ಟಿದ ರಿಜಿಸ್ಟ್ರೇಷನ್ ಉಂಟು ಯಾಕೆ ಮಾತಾ ದೇವರ ಆಶೀರ್ವಾದ ಕೊಡು. ಚಿತ್ತರಂಜನೆಗೆ ರಿಜಿಸ್ಟ್ರೇಷನ್ ಮಸ್ತ್ ಬಂಗ ಬೈದರು ಅದೇನು ಮರಪರಿತಿ ಎಮ್ಮೆ ಗೋಪಾಲ ಸೆಕ್ರೆಟರಿ ಒಳ್ಳೆಯರು ಚಂದ್ರಾಸ್ ಮರಾಡಿ ಉಪಾಧ್ಯಕ್ಷರು ಒಳ್ಳೆಯರು ಅಕ್ಲು ಬರೋಬ್ಬರಿ ನೆತ್ತಪಿರೋಡು ಹೆಂಗೆ ಕಾಲ್ಪಿ ನಡೆದವ್ರ ಇಲ್ಲದ ಹೆಚ್ಚಪ್ಪ ಏನು ಬರೀ ಫೋನ್ ನೋಡಿ ಪಾತ್ರ ನಿಂತೆ ಸುಡತಡ ಪಾತ್ರಗಳನ್ನೇ ಹೆಂಗೆ ಬರ್ರೆ ಆಗೋದಿ ಫೋನ್ ಒಂಜಿ ಸಲದಲ್ಲೇ ತೂತೆ ಆಯ್ತು ಬಟ್ ಫೋನ್ ಪಾತ್ರ ದೇವಳ ಹೆಂಗಿತ್ತೆ ಹಚ್ಚಿ ಪೋಯರ ಚಿತ್ತರಂಜನಿ ಇರು ಬರೋಡೆ ದೇವಳ ಸುಲತ ಇರ್ನ ದಾನಿ ಕೊಡುಗೆ ದಾನಿಗೆ ಬಂದಾಗ ಈ ರೀತಿ 2 ತಪ್ಪ ಹಾಕೊಂಡು ಪಡೆ ಅದಕ್ಕೋಸ್ಕರ ಕಷ್ಟೋಡು ಬರ್ತೀನಿ ಯಾಕಂದ್ರೆ ಮಾತಿಲ್ಲ ಆಟಿಡ ಈ ಒಂದು ಸಂಭ್ರಮದ
ಒಂದೊಂದು ತಿಕ್ಕಳ ಆಶೀರ್ವಾದ ಮಾತಾಡಿಲ್ಲ ತಿಕ್ಕಳ ಬಂದು ಮಾತು ಎರಡು ಮಾತ್ರ ಬಗ್ಗೆ ಜೈ ಹಿಂದ್ ಬಗ್ಗೆ ಒಂದು ಪಂಡೆ ಕ್ರೈಮದ ಬಗ್ಗೆ ಭಾರಿ ಖುಷಿಯಾಡೆ ಪರಶುರಾಮ ಯಾನ ಇಟ್ಟು ಅನುಭವ ಹಿಂಗೆ ಅನುಭವ ಆತನಿಟ್ಟು ರೀಸೆಂಟ್ಲಿ ಫೇಸ್ಬುಕ್ ಕೂಡ ಎನ್ನ ಪುದರಿಗೆ ಹೆಂಗೆ ಗೊತ್ತೇ ಇರ್ತಿ ಅವೇನು ಎನ್ನ ಫೋಟೋನ ಪಾಡ್ದೆ ಏನೋ ಕೊಡೋಂಗಿ ನಂಬರ್ ಪಾಡ್ದೆ ಎಷ್ಟು ಮಾತಾಡೋದಕ್ಕೆ ಏನೊಂದಿಲ್ಲ ಹೆಂಗೆ ಗೊತ್ತಿದ್ದಿ ಅಹಮದಾಬಾದ್ MS ರಾವಿಗೆ ಫೋನ್ ವಾಮನ್ರೆ 15,000 ಬೋರ್ಡ್ ಒಂದೊಂದು ಜನಕ್ಕೆ ಎಂದೇರಿ ಸಹಾಯ ಮಲ್ಕುಲೆ ಮಾಡೋದು ಎಂಗ್ಲ ಮೆಂಬರ್ ಕೂಡ ಇಮ್ಮೆಟ್ಟೆ ನೆಟ್ ಪುತ್ತೂರದೊಂದು ಜನ ಕಾಸು ಹೆಂಗೆ ಗಾಬರಿ ಯಾಡೆ ಯಾನು 2 ನಿಮಿಟ ಕಾಸಿಗೆ ಎಂದಿದ್ದಿ ಫೇಕ್ ಮಾಡಬೇಕ ಗೋಪಾಲ್ ಕೃಷ್ಣ ಪೊಲೀಸ್ SI ಇದ್ರು ಜೋಡ ಅದು ಕರೆಕ್ಟ್ ಅರೆ ಫೋನ್ ಮತ್ತೆ ಯಾರ್ಕೊಂಡಿರಿಂದ ಇಂಚಿನ ಮಸ್ತ್ ಯಾನು ಗಾಬರಿ ದಯಮಾಡಿ ಮಾತ್ರ ಬಾಳದು ಎಲ್ಲ ಜಾಕ್ಲಿ ಕಾಸು ಮತ್ತು ಮಕ್ಳಿಗೆ ಕೊಡ್ತು 2 ಗಂಟೆ ಅಂತ ಅದು ಕೊಡೋದು ಕಡೆಗೆ ಗೋಪಾಲ್ ಕೃಷ್ಣ ಮಾಡಿದೆ ವರಿ ಮಲ್ಪ ಚಿಂತೆ ನಡುತ್ತಂದೇ ಉಂಟು ಬೊಕ್ಕ ಮೇರೆ ಮಹೇಶ್ ಕುಮಾರ್ಗಳ ಫೋನ್ ಮತ್ತೆ ACP ನಮ್ಮ ಫಂಕ್ಷನ್ ಮತ್ತೆ ಬರ್ತಿತ್ತು ಅప్పుడు ವಾಮನ ನೀವೆಂತ ಗಡಿಬಿಡಿ ಮಾಡಬೇಡ ರೀಡೀಗ ಮೂಲಿಕ್ತಿಲ್ಲ ACP ಅದು ಬಂದರೆ ಇದು ಏನು ನೀವು ಅದೇನಿಲ್ಲ ಒಂದು ಕಂಪ್ಲೇಂಟ್ ಕೊಡಿ ಫೇಸ್ಬುಕ್ಕಲ್ಲಿ ನೀವು ಬರೀರಿ ಹೀಗೆ ನಂದು ಹ್ಯಾಕ್ ಆಗಿದೆ ಈ ನಂಬರ್ ಯಾರು ಎಂಟರ್ಟೈನ್ ಮಾಡಬೇಡಿ ಈ ನಂಬರ್ಗೆ ಅಂತ ನನ್ನ ನಂಬರ್ ಹತ್ತು ಬೇಕಿನ ನಂಬರ್ ಕ್ರಿಯೇಟ್ ಮಾಡಿ ಫಸ್ಟ್ ನಾನು ಎನ್ನ ಫೋಟೋ ಮಾಡ್ತೀನಿ ದಯಪಂದು ಈಗ ಅವು ಆ ಪಂಡೆ ಬಗ್ಗೆ ಹೆಂಗೆ ನೆನಪ ಇಕ್ಕಡೆ ಪಂಡಿನಿ ಇದು ಈ ನಮ್ಮನೆ ನಡುತ್ತಂದೇ ಒಂದು ಭಾರಿ ಜಾಗ್ರತೆ ಹೆಂಗೆ ಪೋಡಿದು ನಮಗೆ ಕೆರಡುಲೆ ಆ ಪಂಡೆ ಡ್ಯಾಡಿ ಇದು ನರ್ವಸ್ ಯಾರು ಹೆಂಗೆ ಫೋನ್ ಮಾರಯ್ಯ ಎಂಚು ನಾನು ಮಾರ ದುಡ್ಡು ಈ ಮನೆ ಪೂಜೆ ಆಯ್ಲ ಅಲ್ದು ಕಡ್ಕೊಳ್ತೀವಿ ಪೂರ ಫೇಸ್ಬುಕ್ದಲ್ಲೇ ಪೂರ ಪಂಡದು ಏನೇ ಎನ್ನ ಫ್ರೆಂಡ್ಸ್ನತ್ತೆ ಉಳ್ಳತ್ತೆ ಮಾತು ಮೆಸೇಜ್ ಕಡ್ಕೊಡು ಕಡೆಗೆ ಆಯನ ನಂಬರ್ ಟ್ರೇಸ್ ಮಾಡ್ದೆ ಏರ್ ಕೆನಡದ ತರೋಣ ನಮಗೆ ಇಂಜಿನಿಯರ್ ಆಗಿ ಆ ಟ್ರೇಸ್ ಮಾಡ್ತದೆ ಆ ನಂಬರ್ ತೆತ್ತದೆ ಆಗ ನಂಬರ್ ತೆತ್ತಿದ್ದೆ ಫೋನ್ ನಂಬರು ಆಯ್ತು ಆಯನ ವಾಟ್ಸಪ್ ಕೂಡ ಮೆಸೇಜ್ ಮಾಡಿದ್ದು ಕೂಡಲೇ ಇಂಚ ಮಂದಿನ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಈ ಊರಿತ್ತಂದಲ್ಲ ನಿನ್ನ ಅರೆಸ್ಟ್ ಮಾಡ್ಕೋಲ್ಲ ಮಾಡೋದು ನೆಟ್ಟೆ ಮೆಸೇಜ್ ಕಡೆಗಿಚ್ಚಿ ಫೋನ್ ಪೊಲೀಸ್ ದಾಖಲೆ ಬಾಲ್ ಗೋಪಾಲ್ ಕೃಷ್ಣ ಮಾಡಿ ವರಿ ಮಲ್ಪಚ್ಚಿ ಹೆಂಗೆ ವರಿ ದಯಮಾಡಿ ಎಲ್ಲ ಕುದ್ದಾಡುವಂತೆ ಬಾಕ ದುಡ್ಡಕ್ಕೆ ಅಂತ ಎಲ್ಲ ಯಾರು ಕೊರಡುತ್ತೆ ಮೇಯ್ನ್ ಇಂಚಿನ ಬಹುಶಃ ಅಪಕ ಅದನ್ನ ಪಂಡಿನದ್ದು ಅವ್ರು ಎನ್ನನೇ ಅನುಭವ ಅಂತ ಅನ್ನೋದಿಲ್ಲ ನಾನು ಭಾರಿ ಜಾಗ್ರತೆ ಕೊಡು ಕ್ರೈಮ್ದ ಈ ಎಂಚ ಮಲ್ಪೇರು ಬಂದೇ ಗೊತ್ತಾಗಚ್ಚಿ ಅದು ಎತ್ತೆ ಹಿಂಗೆ ಫೇಸ್ಬುಕ್ ಹೋಗಲೇ ಇತ್ತು ಅದು ಕೊಡಿದ್ದು ಈಗ ಒಂದು ಚುಚ್ಚು ಬಂದಿತ್ತೆ ಫೇಸ್ಬುಕ್ ಆಯ ಪಂಡೆ ಮಗೆ ಎಂದೇ ಇನ್ನ ನಂಬರ್ ಇರು ಪೋಲೆ ಅವು ಬೇಯ್ತಿನ ನಂಬರ್ ಇರು ಪೋಯ್ತಿಡ್ದು ಆ ನಂಬರ್ ಅದು ಯೂಸ್ ಮಾಡ್ಕೊಳ್ಳಿ ಇನ್ನ ನಂಬರ್ ಆಗ್ತಿನತ್ತೆ ಇನ್ನು ಫೋಟೋ ಮಾತ್ರ ಅಣ್ಣ ನಂಬರ್ ಬೇಯ್ತೆ ಈ ನಮ್ಮನೆ ಕತೆ ನಡ್ಕೊಂಡು ಮಾತ್ರ ಇಟ್ಲ ನನ್ನ ಬುದ್ಧಿ ಹೆಂಗೆ ಅನುಭವ ಇತ್ತು ಪಂಡೆ ಸರ್ ದಯಮೂರ್ತಿ ನಮ್ಮನೆ ಕ್ರೈಮ್ದ ಬಗ್ಗೆ ನೀವು ಭಾರಿ ಶೋಕ್ ಪಂಡೇರು ಆಯ್ತ ಬಗ್ಗೆ ನಾವು ಮಾತೆಲ್ಲ ಜಾಗ್ರತೆ ವಹಿಸ್ಕೊಂಡ್ಬಂದು ಏನೊಂದೇನು 2 ಮಾತ್ರ ಬಗ್ಗೆ ಓಕಿದ ಗತ್ತಿದ ಗುರ್ಕರ್ಲ ಐನಂಚಿತಿನ ಸಹಕಾರತ್ನ ಚಿತ್ತರಂಜನ್ ಬೋಳಾರ್ ಇಬ್ಬರನ್ನ 2 ಮದಿಪು ಈತ ಈ ಪುರ್ಲಕಂಡ ಲೇಸಲು ಆಟಿದ ಬಗ್ಗೆ ನನಗೆ ಪೊರ್ಲದ ಮದಿಪು ಗೊರಿಯರು ಈಶ್ವರನ್ನೇ ದಾಯಿನ ಪಂಡ ನನಗೆ ಹೆಚ್ಚಾದ ತಿಂಗಳು ಒಂದು ದಿನ ಹೆಚ್ಚಿನ ಕಾಲ್ ಬರ್ಬಿಡಿಂಜಿನ ಮಂಡ ಬಂಜಿ ಮೇಲೆ ಇಂಕ ರಜೆ ಯಾಕಂದ್ರೆ ಭಾರಿ ಕೊಡದ ಮಾಡ್ತಾನೆ ಕಡ್ಬಂಡೆ ನಿಜವಾದ್ಲ ಆತೆ ಆಯ್ತು ನಿಕ್ಲು ಅಂಚಿನ ಅರ್ನ ನಂಬರ್ಲ ಶೇರ್ ಮಾಡ್ತೊಳ್ಳೆ ಎತ್ತೋ ನಿಕ್ಲ ಇಲ್ಲ ಬಾಕಿಲ್ಲೇ ನಿಕ್ಲೆ ಬೋರ್ಡ್ ಹಾಕೊಂಡು ಅಂಚಿನ ಮರ್ದಲುಂಡು ಐತ ಬಗ್ಗೆ ನಿಕ್ಲು ಆರ್ಪನ್ನ ಎಗಡೆ ಮೆಂತ್ಯದ ಬಗ್ಗೆ ಬಂಡೇರು ಕೆಲವರು ಲೂಸ್ ಮೋಷನ್ ಆಗಿ ಬಿಡಿಕೆ ಸೀದಾ ಇಲ್ಲಡೆ ಒಂಜಿ ಮೆಡಿಕಲ್ ಬಗ್ಗೆ ಒಂಜಿ ಮರ್ತೋತೊಂಡೇರು ದುಂಬು ತಗೊಳ್ಳಂತೆ ಹತ್ತು ಲಿಂಬೆ ಪುಳಿ ಲೂಸ್ ಮೋಷನ್ ಕುಂತ ಇರಲಂಡೆ ಅದರ ಮೋಷನ್ ಪೋಯಲ್ಲ ಲಿಂಬೆ ಪುಳಿ ನೀರು ಬಂಡೆ ಅವಳು ಆಂಡ ಆ ಇರ್ಲಂಡೆ ಮರ್ದ ಯಾರು ಕೊಂಚ ಮೆಂತ್ಯದ ಬಡ್ಡೇರು ಇಡೀ ಮೆಂತೆ ನಿಗಳು ಒಂಜಿ ಬಿಟ್ಟಿದ್ದು ನಿಂಗಲ ಹೆಚ್ಚೇನೆ 5 ಒಕ್ಕನಿಗಳಿಗೆ ಲೂಸ್ ಮೋಷನ್ ಪ್ರಾಬ್ಲಮೇ ಬರ್ತದೆ ಒಂದು ಯಾನು ತೂಯಿನಂಚಿನ ಒಂದು ಎಕ್ಸ್ಪೆರಿಮೆಂಟ್ ಅಂದು ಮೆಂತೆ ಲೂಸ್ ಮೋಷನ್ ಸ್ಟಾರ್ಟ್ ಅಂದ್ರೆ ಮೆಂತೆಯಿಂದ ಮೆಂತೆ ದಾದಾದ ಮಂಡ ಮೆಂತೆ ಹೋದು ಉಳ್ಳಾಗಿ ಹೋದ ಮಲ್ಲಕನೆ ಕುಡಾದು ಹೋದು ನಮ್ಮ ಬೌಲ್ಡ್ ಹೋದು ಕುಲ್ಲುಡು ಅವಾಗ ಬೊಕ್ಕ ಮೋಷನ್ ಕಡೆಗೆ ಬಂದ ಬೊಕ್ಕ ಮೆಂತೆ ಹಿಡ್ದಲ್ಲ ಹಾರು ಮೆಜ್ಜಿದೆ ಬಟ್ ಅವು ತಂಪು ಜೀವ ಪೊಯ್ಸನ ಜೀವಕದಲ್ಲ ಉಷ್ಣಾಪನಜನ ವಸ್ತು ಮಾತ್ರ ತಂದರಡು ಬಾಡಿ ಹೀಟ್ ಹಿಡ್ದು ಮೆಂತೆ ಆತು ಗುಣ ಉಂಟು ಮೆಂತೆ ನಮ್ಮ ಮೆಂತೆ ಅಂದ್ಬಿಟ್ಟು ದಾಲ ಕೈಪೆ ಬುರ್ಚಿ ತಾಳೆದ ಗಂಜಿ ಉಣ್ಣಾಗ ಇಟ್ಟು ಮೆಂತೆದ ಗಂಜಿ ಉಣ್ಣಾಗ ತನ್ನ ಬುರ್ಚಿದು ಅನ್ಪ ಐಟ್ ಆತು ತಂಪುದ ಗುಣ ಉಂಟು ಆತೆ ಆತು ಈಗ ನಮ್ಮ ಇಲಾಖೆದ ಬಗ್ಗೆ ಕೇಳಿದಾಗ ಇಲಾಖೆದ ಬಗ್ಗೆ ಎಲ್ಲ ಭಾರಿ ಶೋಕುಡು ಪರಶುರಾಮರು ಕೊಂಡೇರು ಆಯ್ತಾ ಇಂಚೆ ಉಪ್ಪೋಡು ಮಾಡೋದು
ನಮ್ಮ ಸೈಬರ್ ಕ್ರೈಮ್ದ ಬಗ್ಗೆ ಇದು ವಾಮನರು ಮಲ್ಲೇಕನೇ 15 ದಿನ ತುಂಬು ಎನ್ನೆಲ್ಲ ಫೇಸ್ಬುಕ್ ಮಾತೆರೆಗಳ ರಿಕ್ವೆಸ್ಟ್ ಹೋಗಿದ್ದೇವೆ ಸುಮಾರು ಜನಕ್ಕೆ ಫೇಸ್ಬುಕ್ ರಿಕ್ವೆಸ್ಟ್ ಮಾಡ ಶುರು ಮೊಕ್ಕೊಂಜಿ ಮಾತೆರೆಗಳ ಬಂಪೆ ಅನ್ನೋನ್ ನಂಬರ್ ನಿಗಳಿಗೆ ಹಾಯ್ ಸೆಂಡ್ ಯುವರ್ ವಾಟ್ಸಪ್ ನಂಬರ್ ವಾಟ್ಸಪ್ಡೇ ಬರ್ಬೋದು ಬೆದ್ದದ ಡೀಟೇಲ್ ಫೇಸ್ಬುಕ್ ಡೀಟೇಲ್ ಕೇಂದ್ರ ಏರ್ಲ ಕೊರ್ರೆ ಹೋಗಿ ನಾನು ಬತ್ತಿ ಕೂಡಲೇ ಪಕಡೆ ಮಾಡಿ ಮಾತೆರೆಗಳ ಏರ್ಲ ಈ ನೆಟ್ಟು ಎನ್ನುವ ಹ್ಯಾಕ್ ಆದ ಏರ್ಲ ಅನ್ಕೋಚಿ ಯಾರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮಾತಾಡಿ ಇತ್ತಿನ ಮಾತಾ ಸೋಷಿಯಲ್ ಮೀಡಿಯಾ ಪಾಡದ ಬಿಡಿ ಪಕನೆ ಆಯ್ತು ಪಾಡೋಡ 10 ನಿಮಿಷ 10 ಇರುವ ಕಾಲ್ ಬರ್ತದೆ ಎಂಕಲ ಬೈದಿನಿ ಎಂಕಲ ಮೆಸೇಜ್ ಬೈದಿನಿ ನನಗೆ ಗೊತ್ತು ನನಗೆ ಗೊತ್ತಿದ್ದೀನಿ ಅಟ್ಲೀಸ್ಟ್ ಏರ್ಲ ರೆಸ್ಪಾಂಡ್ ಬಂದಿದ್ದು ಏರ್ಪಣ ಎಲ್ಲ ನಂಬರ್ ಹೆಚ್ಚಿನಕ್ಕೆ ಬಾಯ್ಪಾಟ್ ಎತ್ತಿನ ಹತ್ರ ಏರ್ಲ ಐಕನ್ ಬರ ಗೊತ್ತಿದ್ದೀರಿ ಅಂಡ ಯಾನು ಈತೆ ಬರ್ಬೋದು ನಮ್ಮ ಇಲಾಖೆದ ಬಗ್ಗೆ ಆತೆ ಆಯ್ತು ಬಾಕಿ ಹೆಚ್ಚಿನ ಮಾಹಿತಿ ಕೊಡೋದಿಲ್ಲ ಇನಿ ನಮ್ಮ CC ಕ್ಯಾಮರಾ ಸರಿಯಾದ ವರ್ಕ ಒಂದುಂಟ ಬಡ್ದು ನಿಗಳ ಶನಿವಾರ ಅವರ ತೂಲೆ ಸೋಮವಾರ 10 ತೂಲೆ ರಜೆ ತಾರೀಕು 2 ದಿನ ಎತ್ತಂದಾಂಡ ಒಂದು ವೇಳೆ ನಿಖುಲ್ ಇಂತಿಯಾರದಾಂಡಲ್ಲ ನಮ್ಮ ಪಿಗ್ಮಿ ಏಜೆಂಟ್ ಅದರ ಕೈತಲತ್ತಿನ ಸ್ಟಾಫ್ನಲ್ಲಿ ಹೋದವನಿಗಳಿಗೆ ನಮ್ಮ ಬಿಲ್ಡಿಂಗ್ನಲ್ಲಿ ಹೋಗಿ ನಿಲ್ಕದ ಮೇಲೆ ಅಂತ ಇರ್ಬೋದು ದಯಗೊಂಡ ಕೆಲವು ಸರ್ತಿ ನಂಗೆ ಉಪದ್ರಾದಿನ ಉಂಟು ರಾತ್ರಿ 2 ಗಂಟೆಗೆ ರಾತ್ರಿ 4 ಗಂಟೆಗೆ ಸೈರನ್ ಒಂದು ನಿಖಲ ಮೊಬೈಲ್ ಮೆಸೇಜ್ ಬರೋ ಶುರು ಆಗ್ಬೋದು ಅದರ ಎಲ್ಲ ಸ್ಟೇಷನ್ಗೆ ಹೋಗಿ ಸ್ಟೇಷನ್ದಾಗ ಬಂದು ಅಲ್ಲಿ ಫೋನ್ ಬಂದು ಬೈದಿದ್ದು ಹಿಂಗೆ ಕಾಲ್ ಬೈದ ನಿದರ್ಶನ ಉಂಟು ಐಕಾತ್ರ ಏನು ಬರ್ಬೋದು ನೀತೆ ನಮ್ಮ ಸೆಕ್ಯೂರಿಟಿ ಇಂಜಿನ್ ಸಿಸ್ಟಮ್ ಉಂಡ ಅವೇನು ಜಾಗ್ರತೆ ಹಿಡಿದು ನಮ್ಮ ಶ್ರೂತ ಕರ್ತವ್ಯ ಐದು ಪಕ್ಕ ನಂಗೆ ಪೊಲೀಸ್ ದಾಖಲು ಪಕ್ಕ ಬತ್ತೀರಿ ಪಕ್ಕಲ್ಲ ಏತೋ ತಪ್ಪು ಯಾರು ದಯಾಗಿದ್ದು ಮಾಡ್ಬೇಡ ನಂಗೆ ಅನುಭವ ಆಗ್ತದೆ ನಮ್ಮ ಹೋಗಲ್ಲ ಇದು ಬಂಗಾರದ ನಮ್ಮ ಟೆಸ್ಟ್ ಮಂತದ ಕೊರದಾಯಿ ಹಿಡಿದು ಪಕ್ಕಲ್ಲ ಕುಡಲಾಗಿ ಬರ್ತೇನೆ ಅಂಡ ಎಲ್ಲ ಬರ್ಕೊಂಡು ಏನ ಮಂಡ ಪೊಲೀಸ್ ಇಲಾಖೆ ದಾಖಲು ನಿಖಲು ಸರಿಯಾಗಿ ತೂತಿಯಾರು ಅವು ನಿಖಲನೇ ತಪ್ಪೋದು ಯಾನ ಯಾಕಲ್ಲ ಎದುರುಡೆ ಬಂಪೆ ಒಂದು 6 ದಿನ ನಂಗೆ ನಿದರ್ಶನ ಅವು ಅಂದಲ್ಲ ದಯಗೊಂಡ ಎಲ್ಲ ಕೋರ್ಟು ಕೊಂಡಲ್ಲೆಲ್ಲ ಬರ್ಕೊಂಡಿದ್ದೀನಿ ಮಾಡಿ ನೀವು ನೋಡೋದೇ ಕೊಟ್ಟದ್ದು ನಿಮ್ಮ ತಪ್ಪು ಐಕ್ಬಾಡದು ನಮ್ಮ ಜಾಗ್ರತೆ ನಮ್ಮಂತ ಹೊರತು ಇಲಾಖೆ ದಾಖಲು ಬೊಕ್ಕ ಅಕ್ಕಳು ನಂಗೆ ವಾರಿ ತಿರ್ಬೋಡಲ್ಲ ಇನಿ ಮುಟ್ಟ ನಂಗೆ ಒವೇ ಸಂದರ್ಭ ಅನಾಗಲ್ಲ ಪೊಲೀಸ್ ಇಲಾಖೆ ನಂಗೆ ಸಂಪೂರ್ಣ ಸಹಕಾರ ತೆಗೆದು ಅದೇ ಹತ್ತು ನಮ್ಮ ಸ್ಟ್ಯಾಂಪ್ ಪೇಪರ್ದ ಅಪ್ಲಿಕೇಶನ್ ತೊಗೊಂಡಾಗ ಪ್ರತಿಯೊಂದು ಫೋನ್ ನಂಬರ್ ಕಂಪಲ್ಸರಿ ತೊಗೊಳ್ಳೇ ಬಂಪ ದಯಗೆ ಎಲ್ಲ ದಾದಾಳು ಹೆಚ್ಚು ಕಡಿಮೆ ಅಂದಾಂಡ ಆ ನಂಬರ್ದ ಏರ್ ಕೊಡ್ತೀನಿ ಒಂದು ವೇಳೆ ಅಡ್ವೊಕೇಟ್ ಬಂದ ಸ್ಟ್ಯಾಂಪ್ ಪೇಪರ್ ತೆಗೆದಿದ್ದಂಡ ಅಡ್ವೊಕೇಟ್ ನಂಬರ್ ಮಾಡಲೇದು ಬಂಪನಿಲ್ಲ ನಿಮಗೆ ಗೊತ್ತುಪ್ಪು ಆನಿ ನಮ್ಮ ಭಟ್ಗಳು ನಮ್ಮ ಅವರು ಸ್ಟ್ಯಾಂಪ್ ಪೇಪರ್ ನಮ್ಮ ಒಳ್ಳೆದು ಬರ್ತೀವಿ NIA ದಾಖಲೆ ನಮ್ಮ ಎಂಕ್ವೈರಿ ಬಂದಿರ್ತೇವೆ ನಮ್ಮ 2 ಸರ್ತಿ NIA ದಾಖಲೆ ಎಂಕ್ವೈರಿ ಬಂದಿದ್ದೀರಿ ನಮ್ಮ ಪೂರಕವಾಗಿನ ದಾಖಲೆ ನಮ್ಮ ಸ್ಟ್ಯಾಂಪ್ ಪೇಪರ್ದ ಅಪ್ಲಿಕೇಶನ್ ತಕ್ಕುಜ ಇದಕ್ಕೆ ನಮ್ಮ ಐತಾನೇ ಹೋಗಿ ಮಲ್ಲ ಗೋಡ ಅಂತ ಲೆಕ್ಕ ಅದನ್ನ ಬಿಲ್ಡಿಂಗ್ ಮಿತ್ತೇಳು ಅವು ದಯಮಾಡ ತಕ್ಕುಜ ಉಂಡ ಅನುಭವ 2 ಸರ್ತಿ ನಂಗೆ ಅದನ್ನ NIA ದಾಖಲೆ ಬಂದು ನಮ್ಮ ಎಂಕ್ವೈರಿ ಬಂದು ಹೋದಾಗ ಎಲ್ಲ ಅದು ಫೋನ್ ನಂಬರ್ ಇದ್ದಿಂದ ನಮ್ಮ ದಾದಾತು ಫೋನ್ ನಂಬರ್ ಇದ್ದೀನಿ ಒಕ್ಲೇರ್ ನಾಡೆ ಬರ್ತೀನಿ ಒಕ್ಲೇರ್ ನಂಬರ್ ಕೊರಿ ಹಾಕಲು ಐಕೆಲ್ಲ ಎಂಕ್ವೈರಿ ಬಂದಿರು ದಾಲಿಂದ ನಮ್ಮ ಎಂಕ್ವೈರಿ ಬೋಡಾತು ಐಕ್ಬೋಡಾದು ನಾವು ಫೋನ್ ನಂಬರ್ದ ಬಗ್ಗೆ ಪ್ರತಿಯೊರಿಲ್ಲ ಅಪ್ಲಿಕೇಶನ್ ಫೋನ್ ನಂಬರ್ ಕಂಪಲ್ಸರಿ ಬರಲಿ ಆತೆ ಆಯ್ತು ನಿಕ್ಲೆಗೆ ಪಣಮಲ್ಲ ಫೋನ್ ನಂಬರ್ ನಿಕ್ಲ ಜಾಸ್ತಿ ಶೇರ್ ಮಾಡ್ಕೋಚಿ ಸಬ್ಜೆಕ್ಟ್ ಮಾತಾಡಿಲ್ಲ ಬ್ರಾಂಚ್ ಮ್ಯಾನೇಜರ್ ನಕ್ಲಿಗೆ ಸೊಸೈಟಿದೇ ಫೋನ್ ನಂಬರ್ ಕೊರಪ ನಿಖುಲ್ ಶೇರ್ ಬಂತಾರಂದ ಇಂಚಿನ ಕೆಲವು ಸಂದರ್ಭ ದಯಗೊಂಡ ಎಲ್ಲ ನಿಕ್ಲು ಬ್ಯಾಂಕ್ ಕೊಂಡು ಗೊತ್ತುಂಟು ಸೊಸೈಟಿ ಕೊಂಡು ಗೊತ್ತುಂಟು ಅಕ್ಕಳು ನಿಕ್ಲೆ ರಿಕ್ವೆಸ್ಟ್ ಮಾಡ್ರೆ ಯಾರು ಒಲ ಒಂದು ಜಾಗಡಲ್ಲ ನಿಕ್ಲಿಗೆ ಕಾಸು ಕಡಪರ್ಲೆ ಎಲ್ಲ ಅಕೌಂಟಲ್ಲಿ ಮಾಡಲಿ ಎಲ್ಲ ಅಕ್ಕಳು ಅದು ಬೇರೆ ಬೇರೆಲ್ಲ ಅಕ್ಕಳ ನಂಬರ್ ಬಂದು ಬೇರೆ ಅವು ಅಂಚಿನ ಸಂದರ್ಭ ಬರು ಒವೇ ರೀತಿ ನಮ್ಮ ಸಾಕ್ಷಿ ಇಚ್ಛೆ ಅಂತ ನಾವು ಬೇರೆ ಬಂತಂದ ಎಲ್ಲ ನಮ್ಮ ತೊಂದರೆ ಅನುಭವಿಸೋದು ಐಕ್ಲ ಏನು ಮುಖ್ಯವಾದ ಈತೆ ಬರ್ಪೆ ಇನಿ ಕಂಕಂಡಿ ಸ್ಟೇಷನ್ ನಮ್ಮ ನಾಗರಾಜ್ ಸರ್ ಇನ್ಸ್ಪೆಕ್ಟರ್ ಬರೋಡಿದ್ದೇನೆ ತುರ್ತು ಅಕ್ಕಲ ಕೆಲಸ ಇದ್ರೆ ಆರಲ SI ವಿಧಾಯಕ ಇನಿ ಅದ ಮಾತ ಸಿಬ್ಬಂದಿನ ದೊಡ್ಡ ಸತ್ ಬಂದು ನಮ್ಮೊಟ್ಟಿಗೆ ಭಾಗವಹಿಸಿ ಪಡೆದು ಭರವಸೆ ಕೊಡ್ತೀನಿ ಬೈದೇರು ಯಾಕಲಾಗಿ ನಮ್ಮ ಆತ್ಮಶಕ್ತಿ ಸಹಕಾರ ಸಂಘದ ಪರವಾದ ಮಾತಾ ಸಿಬ್ಬಂದಿಗಳಿಗೆಲ್ಲ ಧನ್ಯವಾದ ಸಮರ್ಪಣೆ ಅಂಚೆನೆ ನಮ್ಮ ಸಿಬ್ಬಂದಿನಗುಲ್ಲ ಇನಿ ತೂದುಪ್ಪರು ಇನಿ ಐಟಮ್ ನಮ್ಮ ಒಂಜಿ ಯಾವ 2 ಐಟಮ್ ಬಂದಾಗ ಇನ್ನು ಸುಮಾರು 10-30-40 ಐಟಮ್ ನಮ್ಮ ಇನಿ ತಯಾರಾದ ಬೈದರು ಪ್ರತಿಯೊಬ್ಬರು ಅಕ್ಕಲ ಇಲ್ಲೆಲ್ಲ ಮಂದಿನೇ ತಿಂಡಿ ತಿನಿಸ ಪತೋಗಿದ್ದಾರೆ ಆತ ಹೈಜೀನಿಕ್ ನಮ್ಮ ಪಂತ ನಿಮ್ಗೆ ದಾಯ ಮಾಡೋದು ಬಂತಂದು ಅವಲೋಜಿ ವಿಷಯ ಬಂತೆ ನಮ್ಮ ಜೋಕ್ಲಿಗೆ ಕೆಲವರ ಕಡೆ ಬಂದ ಬಂಡೆ ಇಲ್ಲ ನಮ್ಮ ಅಜ್ಜಿರು ಅಂಚೆ ಯಾರು ಕುಡಿರ್ತೀನಿ ಒಟ್ಟಿಗೆ ಅಲ್ಲಿ ಮಂತ ಕನಲ್ಲ ಬಂತ ಎಂಕು ಮಂತಿನ ಉದ್ದೇಶ ಐತೆ ನಿಕ್ಲೆಗಳ ಇಲ್ಲ ತಿಂಡಿ ತಿನಿಸ್ ಮನ್ಪೇರ ಗೊತ್ತುಪಾಡು ನಿಗುಡ್ ಮಂತಿನ ಕೈತ ರುಚಿ ತಿನ್ಪ ಬಂದು ಐಕ್ಲೇ ಇದ್ದೀನಿ ನಿಕ್ಲ ಇಲ್ಲ ತಿಂಡಿ ಹೊರಡ್ಕೊಂಡು ಉದ್ದೇಶ ಮಾತ್ರ ಬಂತ ಆತ ಆಯ್ತು
ಇರಿ ಅವ್ರು ಗಿಡಮೂಲಿಕೆದ ಬಗ್ಗೆ ತೂಪುದಾಂಡ ಸುಮಾರು ಬುದ್ಧ ನಲ್ಪ ವೆರೈಟಿದ ಸಸ್ಯದ ಮೂಲು ದೀತ ಚಟ್ಟಿಡು ಒவ்வொரு ಮರ್ದಗಾಪನ ಸಸ್ಯಗಳು ಉಂಟಾಯ್ತು ಮಾತ ಪ್ರದರ್ಶನದೆಲ್ಲ ಉಂಟು ಐಲ ತೇಜಲ್ಲಿ ದಯಗೊಂಡಂಗೆ ಮಾತ ಅವು ಗೋಡಾಪನ ಮರ್ದದ ಸಸ್ಯರು ಆತೆ ಅತ್ತು ಇದು ಮಾತಾಡಿದ ತಿಂಡಿಗೆ ಪತ್ತೊಂಬೈತೆ ನಿಕ್ಲೆಗೆ ಆತೆ ಅತ್ತು ನಿಕ್ಲ ಇಲ್ಲದಾಗ್ಲಿಗೆ ದಯಗೊಂಡ ನಿಕ್ಲೆಲ್ಲ ಜಾಸ್ತಿ ನಿಕ್ಲ ಇಲ್ಲದಾಗಲು ನೀವು ತಯಾರು ಮಂತ ಕೊರ್ರೆ ಬಂಗಬೈದಿರಿ ಅಕ್ಲೆ ಮಾತಿರಲ್ಲ ನಮ್ಮ ಸಂಸ್ಥೆದ ಆಡಳಿತದ ಪರವಾದ ಅಕ್ಲೆಲ್ಲ ಏನು ಅಭಿನಂದನೆ ಸಲ್ಲಿಸೋಡ ಅಂಚೆನೆ ಈ ವೇದಿಕೆ ಮಾಡ್ಕೊಡ್ದಾಂಡ ಹೆಂಗೆ ಸುರುಕಲ್ಪ ತಿರ್ತುಪೋನಗರನ್ನ ಕೈತರ್ಬೋದು ಮಾತಾಡಿದ್ದೀವಿ ಅಂಡ ಕೋಡೆ ಬತ್ತುನಾಗ ಈತೊಂಜಿ ಪೊರುಳ ವೇದಿಕೆ ಆವಡದಾಂಡ ಅವು ನಮ್ಮ ಸಿಬ್ಬಂದಿ ಆಯ್ನ ಸಚಿನ್ನ ಶ್ರಮ ಅದನ್ನು ಐತೊಟ್ಟಿಗೆ ಆಯನ ಒಪ್ಪಳ ಬರ್ತದೆ ಎತ್ತ ತಿರುಗಿ ಕೊಡ್ತಾನೆ ಅದಕ್ಕೆ ಹೆಚ್ಚಿನ ಬೋರ್ಡು ಅದಕ್ಕೆ ಸಹಕಾರ ಕೊಡ್ತೀರಿ ಅದಕ್ಕೆ ಅದು ಸಚಿನ್ ಬೊಕ್ಕ ನಮ್ಮ ಆಯನೊಟ್ಟಿಗೆ ಸೇರಿದ್ರೆ ಮಾತ ಸಿಬ್ಬಂದಿನ ಕ್ಲೀನ್ ನೆನಪುಡಾಗ್ಬೋದು ದಯಗೊಂಡ ಒಂದು ಈತ ಪೊರುಳ ವೇದಿಕೆಗಳು ಪೋಯಿನ ವರ್ಷ ಇಂಚಿನದಲ್ಲ ಅಟ್ಟನೆ ಮಂದಿ ಜಾಡು ಇರ್ತೊಂಜಿ ತೂನಾಗ ಮಾತಾಡಿಗಳು ಜಾಸ್ತಿ ಹಾಕೊಂಡಿನಿ ಮೈದ ನಿರ್ದೇಶಕರ ನಕ್ಲಿಲ್ಲ ಈತೊಂಜಿ ಪೊರುಳದ ವೇದಿಕೆ ಅದನ್ನು ನಗಲೆಲ್ಲ ಖುಷಿ ಆಡು ಅದಕ್ಕೆ ಆ ಥರ ಅದಕ್ಕೆ ಸೇರಿದ ಮಾತಾಡಿಗಳ ಏನು ಅಭಿನಂದನೆ ಸಲ್ಲಿಸೋಣ ಬಟ್ ಒಳ್ಳೆ ರೀತಿಯ ಕಾಸು ಕೊಡ್ತು ಕಾಪುಣಂಜಿನ ನಿಜನೇ ನಮ್ಮ ಇಲ್ಲಾಡಿತಿನ ವಸ್ತುವೆ ಅದರ ಒಳ್ಳೆಯೊಂದು ಕಾಸು ಕೊಡ್ತು ಅದರ ಇಡೀ ಕೋಟೆ ಮಾತ ಹೆಚ್ಚು ಹಾಕೊಂಡು ಬಂಡ ಆಟಿದ ಕೂಟ ಬಂಡ ಅವರು ಕ್ಯಾಟ್ರಿಂಗ್ದಾಗಲೇ ಆರ್ಡರ್ ಬರ್ಕೊಂಡು 3 ಬಾರಿ ತಿನ್ಕೊಂಡು ಮೂರು ಅಂಚಿನ ವ್ಯವಸ್ಥೆ ಮಾತಾ ನಮ್ಮ ಇಲ್ಲದೇ ವಸ್ತು ಮತ್ತು ಈ ಡೆಕೋರೇಷನ್ದಲ್ಲ ಅವರು ₹1 ಕಾಸು ಬಿದಾಯಿತ ನಾವು ಕಾಸು ಕೊಟ್ಟು ಕಲಿತು ದಿಟ್ಟಾತಿನ ವಸ್ತು ಅದಕ್ಕೆ ಆ ಥರ ನೀನು ಮಾತಾ ಪರಿಕರ ಮಂದಿರಕ್ಕೆ ಮಾತಿರಗಳನ್ನು ಅಭಿನಂದನೆ ಸಲ್ಲಿಸೋದು ಅಂಚೆನೆ ನಾನು ದುಂಬಾಗ ಅಪ್ಪಣ ಪ್ರತಿಯೊಂದು ಕೆಲಸ ನಿಗಳ ಸಂಪೂರ್ಣ ಸಹಕಾರ ಕೊರಲಿ ಕೊನೊಂದು ಎನ್ನ 2 ಪಾತ್ರ ಮುಖ್ಯ ಧನ್ಯವಾದ ಭದ್ರತೆದ ಬಗ್ಗೆ ನಮಗೆ ಗೇನದ ಬಲ್ಗುಕೊಂಡು ಹಂಚಿನ ಪರಶುರಾಮ್ ಅಂಚನೆ ASI ಸತೀಶ್ಗೆ ಅಂಚನೆ ನಟರಾಜ್ ಯುವರಾಜ್ ಮೊದಲಿಗೆ ಸಂಘದ ಗುರುಕರ್ಲು ಆಯ್ನ ಚಿತ್ತಿನ ಸಹಕಾರದ ಚಿತ್ತರಂಜನ್ ಬೋಳಾರ್ ನೆಂಪುದ ಕಾಣಿಕೆ ಕೊಟ್ಟು ಕೊರಡು ಬಂದಕ್ಕೆ ಏನೊಂದಿಲ್ಲ ವಿಷಯ ಪಂಡದು ಆಟಿದ ಬಗ್ಗೆ ಆಟಿದ ಮರ್ದದ ಬಗ್ಗೆ ಪೂರ ವಿಷಯನ ನಮಗೆ ಮನದಟ್ಟಾದ ನಮ್ಮ ಸಿಬ್ಬಂದಿಗಳಿಗೆ ಅಂಚಿನ ಅಂಕಿನ ಕುರಿಯರಿಗೆ ನಾನು ಸೋಲೈತು ಸೋಲಮೆ ಸಂದ ಒಂದೊಂದು ಅಂಚನೆ ಇತ್ತ ಚವಾಡು ಪುನಂಚಿನ ಶ್ರೀಯುತ ಠಾಣಾಧಿಕಾರಿ అయిన ಸತೀಶ್ ಮೇರೆಗ್ಲೆಯನ್ನ ಸೋಲ್ಮೇಲೆ ಸಂದ ಒಂದೊಂದು ಅಂಚನೆ ನಮ್ಮ ಆತ್ಮಶಕ್ತಿದೊಂಜಿ ಆತ್ಮಂದೆ ಪನೊಲಿ ಶ್ರೀಯುತ ವಾಮನ್ಕಿ ಬೇರೆ ಮಸ್ತ್ ವಿಷಯದಿಂದ ನಮ್ಮ ಪಂತೇರು ಅರೆ ಭಾರಿ ಸಂತೋಷಡೇನಿ ಬರ್ತದೆ ಕೆಲವು ವಿಷಯ ನಮಗೆ ಶೇರ್ ಮತ್ತು ಅರೆಗ್ಲ ನಾನು ಸುಲ್ಮೆ ಸಂದ ಒಂದು ಈ ಒಂಜಿ ಕಾರ್ಯಕ್ರಮನು ಅರೇಂಜ್ ಮಾಡೋ ಮುಖ್ಯ ಕಾರ್ಯಕರ್ತರಾಯಿನಂಚಿನ ನಮ್ಮ ಸಂಘದ ಅಧ್ಯಕ್ಷರು ಅವತ್ತಂದೆ ಈ ಮಿತ್ರ ಚಾವಟ್ಟುಪ್ಪನಂಚಿನ ಗುರುಕಾರಾಯನ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಮೇರೆಗ್ಲ ಸೋಲೈತದ್ದು ಸೊಲ್ಮೆ ಸಂಬಂಧ ಅಂಚನೆ ಒಂಜಿ ನಮ್ಮ ಟ್ರಸ್ಟ್ಗಿನಿ ಒಂಜಿ ಧಾನ್ಯ ಐನಂಚಿನ ಶ್ರೀಯುತ ಸುಲತಾ ಮೇರ್ ವೈದ್ಯರು ಮೇರೆಗ್ಲ ಸೋಲೈತದ್ದು ಸೊಲ್ಮೆ ಸಂತ ಒಂದಿಲ್ಲ ಅಂಚನೆ ಪೂರ ನಮ್ಮ ಪೊಲೀಸ್ ಸಿಬ್ಬಂದಿ ನಮ್ಮ ಕಂಕನಾಡಿ ಸ್ಟೇಷನ್ದ ಸಿಬ್ಬಂದಿ ಮಕ್ಕಳೆಲ್ಲ ಸೊಲ್ಮೇಲೆ ಸಂದ ಒಂದುಲ್ಲೆ ಅಂಚನೆ ನಮ್ಮ ಪೂರ ಸಿಬ್ಬಂದಿರು ನಮ್ಮ ಮುಖ್ಯమైన ನಮ್ಮ ನಿರ್ದೇಶಕರ ಅಕ್ಲೆ ಉಲ್ಲೇರು ಅಕ್ಲೆಲ್ಲ ಸೋಲೈತದ ಸೊಲ್ಮೆ ಸಂದ ಒಂದು ಈ ಒಂಜಿ ಕಾರ್ಯಕ್ರಮನು ಬರೀ ಈ ಒಂಜಿ ಸ್ಟೇಜಿನ ಮಲ್ತಿನ ಅಂಚಿನ ನಮ್ಮ ಸಿಬ್ಬಂದಿ అయిన ಸಚಿನ್ ಬುಕಾರ್ನ ಪೊಪ್ಪ ಬುಕ್ ಅಕ್ಲೊಟ್ಟು ಅರ್ನೊಟ್ಟು ಸೇರ್ನ ನಮ್ಮನ್ನ ಜವಣಿಯರು ಅಕ್ಲಿಗಳ ಸೊಲ್ಮೆ ಸಂದ ಒಂದುಲ್ಲೆ ಅಂಚನೆ ಊರ ಈ ಪರಿಕರಲೆ ಪೈತನ ಪರಿಕರನ ಕೋಡೆ ಯಾರನ್ನ ಪೊಪ್ಪ ಬಂಡಿ
ಎಂಗ್ಲೆ ಕೆಲವು ವಿಷಯ ಗೊತ್ತುಂಜಿ ಒಂದು ನೊಗ ಸೇರು ಒಂದು ಪಾವು ಒಂದು ಆವು ಪೂರ ಅರೆಗಂಜಿ ಪಣ್ಪುಣಂಜಿ ಒಂದು ಅರೆಗಂಜಿ ಪಂಡ ಗೊತ್ತಾವಡು ಪಂಡ ಅರೆ ಇತ್ತೆರ್ದಂಡ ಅರೆ ಪಣ್ತು ಎಂಗ್ಲೆ ಪೂರ ಐತೆ ಗೊತ್ತಾಗಿದ್ದ ಎರಡಲ್ಲ ಕೇಳಿ ಒಂದು ಹೆಂಚಿನ ಮಾತೆಲ್ಲ ಗೊತ್ತುಪ್ಪ ಅಂದ್ರೆ ಮುಲ್ಪಪ್ಪನ ವಸ್ತು ಕಾಲೇ ತೌತೆ ಒಂಜಿ ಗೊತ್ತಾವನಿಗೆ ಒಂದು ಎಂಜಿನ ಅವು ಎಂಜಿನ ಗೊತ್ತುಪ್ಪ ಅಂದ್ರೆ ಬಹುಶಃ ಸಚಿನ್ ಗೊತ್ತುಪ್ಪ ಸಚಿನ್ ಪಂಡದುಪ್ಪೆ ನೀವು ಕೇಳಲೆ ಈ ವಸ್ತು ದಯ ಬಂದು ದಯ ಗೊತ್ತಾಗ ಬಂಡ ನೆಕ್ಸ್ಟ್ ದಕ್ಲಿಗೆ ಒಂದು ಎಂಚಿನ ಅದು ಗೊತ್ತಾವಡು ಅವು ಉಜ್ಜಿಯರು ಬಂಡ ಅವು ಎಂಚಿನ ಬಂಡದೆ ಮಾತ್ರ ಎಲ್ಲ ಗೊತ್ತಾವಡು ದಯಪಟ್ಟ ಇನಿ ಮಲ್ಪನ ಉದ್ದೇಶನೇ ಅವೆ ಇನಿ ಒಂಜಿ ಆಟಿದ ತಿಂಗಳು ಮಲ್ಪನ ಉದ್ದೇಶನೇ ಅವೆ ಮತ್ತು ಅಧ್ಯಕ್ಷರು ಬಂಡ್ಲೆಕ್ಕನೆ ನಮ್ಮ ಸಿಬ್ಬಂದಿನಕ್ಲೆ ಅಡಿಗೆ ಮಲ್ಪರ ಗೊತ್ತಾವಡು ಅಕ್ಕಳನ್ನ ಕೈ ರುಚಿ ಗೊತ್ತಾವಡು ಇಂಚಿನ ಮಾತ್ರ ವಿಷಯ ಒಂಜಿ ಉದ್ದೇಶ ಒಂಜಿ ದಿನ ಅಂಡಲ ನಮ್ಮ ಒಂಜಿ ಆಚರಣೆ ಮಲ್ತಟ ದುಂಬುದ ಒಂಜಿ ಸಂಸ್ಕಾರ ಸಂಸ್ಕೃತಿ ಬರೋ ನಮ್ಮ ಇತ್ಯದ ಪೀಳಿಗೆಗೆ ಅಂಚೆ ನಮ್ಮ ಜೋಕ್ಲಿಗೆ ಮಾತ್ರ ಎಲ್ಲ ಗೊತ್ತಾಗ ಅಂಚೆ ಒಂಜಿ ಇಂಚಿನ ಒಂಜಿ ವ್ಯವಸ್ಥೆ ಮಂತಿನ ಮಾತ್ರೆಗೆ ಸೋಲ ಇದ್ದದ್ದು ಸೊಲ್ಮೆ ಸಂದ ಒಂದು ಎನ್ನ ಧನ್ಯವಾದ ಕಾರ್ಯಕ್ರಮ ಈ ಆಟಿದ ಈ ಪೊಲಬು ಕಚ್ಚುಗು ಬಗೆ ಬಗೆತ ಆಟಿದ ಫಸಲಿನ ತಿನಸುಲಿನ ತಯಾರು ಮಾಡ್ತಿದ್ದೇವೆ ನಮ್ಮ ಸಂಘದ ಸಿಬ್ಬಂದಿಲು ನಮ್ಮ ಈ ಆಟಿದ ಪೊಲಬುದ ಅಟಿದ ರುಚಿನ ಬತ್ತಿಂಚಿ ಬಿನ್ನೆರು ರುಚಿ ಓಡು ಬಂದು ಕೇಳೋದಿಲ್ಲ ಸೋಲ್ಮೇಲು